ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲೇನ್ ಮೋಕೆ ಎತ್ಕೊಂಡು ಹೊಸಕೊಳದ ಇನ್ನಿತ ಸುದ್ದಿಗೊಂಚಲಿನ ಸುಳ್ಮಂತೊಂದುಲ್ಲ. ನರೇಂದ್ರ ಮೋದಿಯರು ಸತತ 3ನೇ ಅವಧಿಗೆ ಪ್ರಧಾನಮಂತ್ರಿಯಾದ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಸಂದರ್ಭಡು ಬಿಜೆಪಿದ ಕುಲುಬಕ ಮೋದಿ ಅಭಿಮಾನಿಗಳು ದೇಶದೊರ್ಮೆ ಅವಳು ಸಂಭ್ರಮಾಚರಣೆ ಮಾಡ್ತಿರು. ಕೇಂದ್ರಡು ಸತತವಾದ 3ನೇ ಅವಧಿಗೆ ಬಿಜೆಪಿ ಮುತಾಲಿಕೆದ ಎನ್ಡಿಎ ಒಕ್ಕೂಟ ನರೇಂದ್ರ ಮೋದಿಯರನ ಸಚಿವ ಸಂಪುಟ ಐತಾರ ರಾತ್ರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ನರೇಂದ್ರ ಮೋದಿಯರು 3ನೇ ಸರ್ತಿಗೆ ಪ್ರಧಾನಿ ಆಪಿನ ಮೂಲಕ ಸುರುತ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರನ ಸಾಧನೆಯನ್ನು ಸರಿಗಟ್ಟಿದ್ದಾರೆ. ನರೇಂದ್ರ ದಾಮೋದರ್ ದಾಸ್ ಮೋದಿ ಪಂಡೊಂದಿ ತಿಲಕನೆ ಬಿಜೆಪಿ ದಕ್ಲಿನ ಮೋದಿಯರನ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟುಂಡು. ಮಂತ್ರಿ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿ मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण्ण रखूंगा। मैं संघ के प्रधानमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा। मैं नरेंद्र दामोदर दास मोदी ईश्वर की शपथ लेता हूं कि जो विषय संघ के प्रधानमंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को तब के सिवाय जबकि प्रधानमंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो, मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। ದೇಶದೊರ್ಮೆ ಈ ಸಂಭ್ರಮಾಚರಣೆ ನಡೆತಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಅವೆಟ್ಲ ವಿಶೇಷವಾದ ನಮ್ಮ ಕುಡ್ಲ ಮಂಡಲ ವ್ಯಾಪ್ತಿಡು ವಿಜಯೋತ್ಸವ ಡಿಜೆ ನಲಿಕೆದ ಚಿತ್ರಣ ಪಟಾಕಿ ಬುರ್ದು ಸಂಭ್ರಮಾಚರಣೆನು ಅವಲವಲು ನಡಪಾಯಿರು.
മകനെ പൊന്മകനെ മുത്തായവനെ നിന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്ന വിട്ടുന്നില്ല ഇരുട്ടിൽ സിറ്റി വാഴും രാജാവുക്ക് എല്ലാരും സുള്ള ഇവനെ തൊഴുവാനായി ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണപ്പെടു ಸುದ್ದಿಗೊಂಚಲಿಗೆ ಸ್ವಾಗತ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಪಂಡ ಕುಡ್ಲ ಮಂಡಲ ಬಿಜೆಪಿ ವತಿರ್ದು ಸತತ 3ನೇ ಅವಧಿಗೆ ನರೇಂದ್ರ ಮೋದಿಯರು ಪ್ರಮಾಣ ವಚನ ಸ್ವೀಕಾರ ಮನ್ಪನ ಪಡ್ತುಡು ತೊಕ್ಕೋಟು ಜಂಕ್ಷನ್ ಐತಾರ ರಾತ್ರಿಗೆ ವಿಜಯೋತ್ಸವ ಆಚರಿಸಾಯರು. ಸತತ 3ನೇ ಸರ್ತಿಗೆ ಎನ್ಡಿಎ ಒಕ್ಕೂಟ ಅಧಿಕಾರಕ್ಕೆ ಬರ್ತದ. ನರೇಂದ್ರ ಮೋದಿಯರು ಬೊಕ್ಕ ಅರೆನ ಸಚಿವ ಸಂಪುಟ ಅಧಿಕಾರದ ಪ್ರಮಾಣ ವಚನ ಸ್ವೀಕಾರ ಮಲ್ಪನ ಪೊರ್ತುಡು ಕುಡ್ಲ ಮಂಡಲ ಬಿಜೆಪಿ ವತ್ತಿರ್ದು ತೊಕ್ಕೋಡು ಜಂಕ್ಷನ್ ಐತಾರ ರಾತ್ರಿ ಸಂಭ್ರಮಾಚರಣೆ ನಡಪಾಯರು. ಪಟಾಕಿ ಪುಡತದ ಮೋದಿ ಮೋದಿ ಪನ್ಪಿನ ಉದ್ಘಾರಡು ಬಿಜೆಪಿಗೆ ಜಯಕಾರ ಪಾಡೊಂದು ತೇಲಿಕೆ ನಲಿಕೆಡು ಬಿಜೆಪಿ ಪ್ರಮುಖರು ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾರೆ.
DJ Today Remix. Sal Boonse. Exclusive. DJ Shubham. नरेंद्र मोदी जी की जय श्री राम, जय श्री राम। महाराष्ट्रपति की Jagdamba. विश्व हिंदू ಮಾತಾಡಲ್ಲ ಗಮನಗಳು ಕೇಂದ್ರಡು ಕರಿ ರಡ್ಡ ಅವಧಿಡು ಬಿಜೆಪಿ ಪೂರ್ಣ ಬಹುಮತದ ಎನ್ಡಿಎ ಒಕ್ಕೂಟ ಅಧಿಕಾರಗಿತ್ತಂಡು ಆಂಡ ಈ ಸರ್ತಿ ಬಿಜೆಪಿಗೆ ಪೂರ್ಣ ಬಹುಮತ ಇಚ್ಚಾಂಡಲ ಎನ್ಡಿಎ ಒಕ್ಕೂಟದ ಬಲಟ್ ಸಮ್ಮಿಶ್ರ ಸರ್ಕಾರ ಅಧಿಕಾರಗ ಬೈದಂಡು ಐತಾರ ರಾತ್ರಿ ನರೇಂದ್ರ ಮೋದಿಯರು ಪ್ರಧಾನಮಂತ್ರಿಯಾದ ಮೂಚನೆ ಅವಧಿಗೆ ಪ್ರಮಾಣ ವಚನ ಸ್ವೀಕಾರ ಮಲ್ತೇರು ಕರ್ನಾಟಕದ 4+1 ಒಟ್ಟು 5 ಜನ ಮಂತ್ರಿಮಂಡಲಡು ಸ್ಥಾನ ಪಡೆದರು ಬಿಜೆಪಿ ಸತತವಾದ ಮೂಜಿ ಸರ್ತಿಗೆ ಕೇಂದ್ರಡು ಅಧಿಕಾರಗ ಬತ್ತದ ದಾಖಲೆ ಮಲ್ತದಂಡು ಎನ್ಡಿಎ ಒಕ್ಕೂಟಗ ಸ್ಪಷ್ಟ ಬಹುಮತ ಉಂಡು ಕರ್ನಾಟಕದ 5 ಜನ ಮಂತ್ರಿಯಾದ ಸ್ಥಾನ ಪಡೆದರು ಇಂದು ತಂಕ್ಲೆಗ್ ಪೆರ್ಮೆದ ವಿಷಯ ಪಂಡದ ಬಿಜೆಪಿ ಮುಖಂಡರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಡಿಯಾರ್ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಕೆ ರವೀಂದರ್ ಶೆಟ್ಟಿ ಉಳಿದೊಟ್ಟು ಕುಡ್ಲ ಮಂಡಲ ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್ ಬಿಜೆಪಿ ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಅಧ್ಯಕ್ಷರು ಸತೀಶ್ ಕರ್ಕೇರ ರಾಜ್ಯ ಮೀನುಗಾರಿಕಾ ಪ್ರಕೋಷ್ಠದ ಸದಸ್ಯರು ಯಶವಂತ್ ಅಮೀನ್ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ನಿಕಟಪೂರ್ವ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ವಿಜಯೋತ್ಸವದ ಬಗೆಟ್ ಅನಿಸಿಕೆಯನ್ನು ಪಟ್ಟೊಂಡರು ಮೋದಿಜಿಯವರು ನಡೆಸಿದಂತಹ ಒಂದು ಆಳ್ವಿಕೆ ಎನ್ಡಿಎ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸಿನ ಆ ಎಲ್ಲ ಮಿತ್ರ ಪಕ್ಷಗಳವರನ್ನ ಸೇರಿಸಿಕೊಂಡು ಎಷ್ಟೊಂದು ಒಳ್ಳೆಯ ಆಡಳಿತವನ್ನ ಈ ದೇಶದಲ್ಲಿ ಕೊಟ್ಟಿದ್ದಾರೆ. ಜನ ಇವತ್ತು 240 ಲೋಕಸಭಾ ಸದಸ್ಯರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ನೀಡಿರುವಂತದ್ದು. ಅದರಲ್ಲೂ ಕೂಡ ಏನು ನಮ್ಮನ್ನ ಹೀಯಾಳಿಸಿ ಮಾತಾಡಿದ್ದಾರೆ, ಅವರ 2 ಅಂಕಿ 3 ಅಂಕಿ ಕೂಡ ಅವರಿಗೆ ಪಡೆಯಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಒಟ್ಟಿನಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಈ ಭಾರತೀಯ ಜನತಾ ಪಾರ್ಟಿಯನ್ನ ಈ ವಿಶೇಷವಾಗಿ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಟಿಬೆಳೆಸತಕ್ಕಂಥ ಇನ್ನಷ್ಟು ಸದೃಢವಾಗಿ ನಮ್ಮೆಲ್ಲ ಕಾರ್ಯಕರ್ತರ ನೋವುಗಳಿಗೆ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಈ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಒಟ್ಟು ಗಟ್ಟಿ ಸಂಘಟನೆ ಮಾಡತಕ್ಕಂಥ ಕೆಲಸ ಮಾಡತಕ್ಕಂಥ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳುತ್ತಾ ಇವತ್ತು ಈ ಸಂದರ್ಭದಲ್ಲಿ ಒಂದು ವಿಜಯವನ್ನ ಆಚರಿಸುವಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಬಹಳ ಸಂತೋಷದಿಂದ ಮಾಧ್ಯಮದಲ್ಲಿ ಕೊಟ್ಟಂತ ಹೇಳಿಕೆಯನ್ನು ಕೂಡ ನೋಡಿದೆವು. ಒಯ್ಯರೆ ಬೇತ ಬೇತ ಗ್ಯಾರಂಟಿ ಕೊಯ್ಯರೆ ವಾ ಗ್ಯಾರಂಟಿ ನರೇಂದ್ರ ಮೋದಿಜಿನ ಗ್ಯಾರಂಟಿ ದಾಲಾಯ್ಚಿ ನಮ್ಮ ಕಾರ್ಯಕರ್ತರ ನಡುಟು ಕಾಂಗ್ರೆಸ್ ಜಾತಿ ಜಾತಿ ಬಂದರೆ
ಜಾತಿ ಒಂದೇ ಹಿಂದೂ ಜಾತಿ ಭಾರತೀಯ ಹಿಂದೂ ಸಂಸ್ಕೃತಿ ಇನ್ನು ಅವರ ಈ ದೇಶದ ನರೇಂದ್ರ ಮೋದಿಜಿ 3 ದೇಶಕ್ಕೆ ಅಧಿಕಾರ ಸ್ವೀಕಾರ ಮಾಡಿದ ಪೂರ್ವದ ಸಮಯವು ಈ ದೇಶದ ಹಲ್ಲೆಡೆ ಅವು ಬ್ರ್ಯಾಂಡ್ ಆಗಿಪ್ಪು ನಾಸಿಕ್ ಬ್ರ್ಯಾಂಡ್ ಆಗಿಪ್ಪು ವಾದಿ ಆಗಿಪ್ಪು ಧರ್ಮರಾಜಿಪ್ಪು ಹೆಚ್ಚಿನ ರಾಜಿಪ್ಪು ಅತ್ಯಂತ ಕುಸಿತ ವಾತಾವರಣ ಅಂದ್ರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಆ ದೇವತ್ತು ಪ್ರಭಾ ಕಾರ್ಯಕರ್ತ ಬಂದರು ಜಾತಿ ಮತ ಭೇದಜ್ಜಂದ ಶ್ರೀಮಂತ ಹೊಡೆತನ ಅಂತರಜ್ಜಂದ ನಮ್ಮ ಮಾತ ಒಂಜಪ್ಪೆ ಜೋಕರು ನಮ್ಮ ಒಂಜಪ್ಪೆ ಜೋಕರು ಅವೇ ಭಾರತಾಮನ ಜೋಕರು ಬಂದ ಒಂದು ಎಟ್ಟೆ ಸಂದೇಶನ ಭಾಗದಲ್ಲಿ ಕೊರಿಯವೆ ಅಂಚಿನರಾದ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಧರಿ ಗೆಲ್ಪುಗೆರೆ ಪಣ್ಣನಾದ 1,41,218 ಓಟು ಗೆಲ್ಪದ ಕಾರಣಕರ್ತರೆ ನಿಜ ಮಾತರಿಗೆ ಅಭಿನಂದನೆ ಮಂದದ್ದು ಪಾತ್ರದ ಅವಕಾಶ ಗಟ್ಟಿಯಾಗಿ ಇಲ್ಲಿ ಸಂಘಟನಾತ್ಮಕ ನಮ್ಮೆಲ್ಲ ಕಾರ್ಯಕರ್ತರ ಒಟ್ಟಿಗೆ ನಾವೆಲ್ಲರೂ ಮುಂದೆ ಸಾಗ್ತಾ ಇದ್ದೇವೆ. ನಮ್ಗೆ ಗೊತ್ತಿರಬೇಕು ಪೇಪರಲ್ಲಿ ಅಥವಾ ಬೇರೆ ಮಾಧ್ಯಮಗಳಲ್ಲಿ 33,000 ಅಂತರ ಇದೆ ಅನ್ನುವಂತ ಮಾತುಗಳು ಬರ್ತಾ ಇದೆ. ಖಂಡಿತವಾಗಿ ವಿಶ್ವಾಸ ಇದೆ. ಇಲ್ಲಿ ಇರುವಂತಹ 92,000 ನಮ್ಮ ಕೋಟಿ ಇದ್ರೆ ಅದರಲ್ಲಿ 74,470 ಓಟು ಪೋಲಾಗಿರುವಂತಹ ಓಟು, ಅದರಲ್ಲಿ 64,476 ಓಟು ಬಿಜೆಪಿಗೆ ಕೊಟ್ಟು ಇಲ್ಲಿರುವ ಉಳ್ಳಾಲದ 92% ಹಿಂದೂಗಳು ಬಿಜೆಪಿಯೊಟ್ಟಿಗೆ ಕೈಜೋಡಿಸಿದ್ದಾರೆ. ಹಾಗಾಗಿ ವಿಶೇಷವಾದಂತಹ ಅಭಿನಂದನೆಯನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇನ್ನೂ ಬಾಂಧವರಿಗೆ ಅರ್ಪಿಸಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಬಂಧುಗಳೇ, N means nationality, ರಾಷ್ಟ್ರೀಯತೆ, D means development, ಅಭಿವೃದ್ಧಿ, A means aspire. ನಮ್ಮ ಇನ್ಸ್ಪಿರೇಷನ್ ಮಾಡ್ಕೊಡು, ನನಗೆ ಇನ್ಸ್ಪೈರ್ ಆದ ಕೊಡು. ನನಂಚು ಬಂದುಳೆ ನಮ್ಮ ಮಾತೇನೆ ಅಪ್ಪೆಲ್ಲ ಸೇರಿದ ಇನ್ನು ಶಕ್ತಿದ ವಿರುದ್ಧ ಹೋರಾಟ ಮಾಡ್ತಾರೆ ಪಿದಾಡಿಯರು ಆನ ಅವೇ ಪ್ರಧಾನಮಂತ್ರಿ ಮೋದಿಜಿಲು ಇನ್ನು ಅಪ್ಪೆಲ್ಲನ ಆಶೀರ್ವಾದ ಎಲ್ಲ ನಿಂತು ಒಂಜಾತ ಮಲ್ಲ ಸಂಖ್ಯೆ ನಿಂತಿನ ದಾತ್ರ ಈ ಪಿನ ರಾಷ್ಟ್ರ ಕಟ್ಟನ ಶಕ್ತಿ ಕೊರ್ನಿ ಏಳು ಪಂಡ ನಡ ಅವು ಮಲ್ಲ ಮಟ್ಟಡ ಅಪ್ಪೆಲ್ಲ ಪಂಡದ ಹೃದಯ ಜಿಂಜಿದ ಬಂತೇಳು ಐಕಾದ ನಮ್ಮ ಮಾತೆಲ್ಲ ತೆರೆ ತಗ್ಗಾದ ಬೆರೆ ಬಗ್ಗಾದ ಅವರಿಗೆ ಸೊನ್ನ ಸಂದಾಯಿತ ಮತ್ತೊಂದು ದುಂಬದ ದಿನೊಟ್ಟು ಮೈತ್ರಿಕೂಟದ ಒಟ್ಟುಗು ನಮ್ಮ ದೇಶದ ಚುಕ್ಕಾಣಿ ದೊಡ್ಡವು ಸಂಸ್ಕಾರ ಸಂಸ್ಕೃತಿ ಅಭಿವೃದ್ಧಿದ ಒಟ್ಟುಗು ನಮ್ಮ ದೇಶದ ಹೊರಕಾನಂಚಿನ ಮಾಮಲ್ಲ ಶಕ್ತಿದ ನನ್ನ ಒಂದ ಪಕ್ಕಳೆ ಗೋದಳ್ಳಿ ಲಗ್ಗಡು ಪಟ್ಟಾಭಿಷೇಕ ಹಾಕೊಂಡು ಆ ಪಟ್ಟಾಭಿಷೇಕ ಅನ್ನೆಪದಲ್ಲಿ ಒಂದು ಶಕ್ತಿದ ಒಲಿಪುಗೋಸ್ಕರ ನಮ್ಮನೆ ಒಂಜಾತ ಆದ ಬೇರೆ ಎದ್ದು ಹೊಲವನ್ನು ಮೇದಂತೆ ಹಿತ್ತಲ ಗಿಡ ಮದ್ದಲ್ಲವಂತೆ ಅರ್ಥ ಮಂಪನಕ್ಕೆ ಅರ್ಥ ಆಡ ಯಾವ ನನ್ನ ತುಂಬದ ದಿನತ್ತು ದಾಡಲ ನಮ್ಮ ರಾಷ್ಟ್ರ ಪ್ರೇಮನ ಒಟ್ಟಿಗೆ ಪಡು. 7:24 ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಈ ಶುಭ ಸಂದರ್ಭಗಳು ಸೇರಿನ ಮಾತಾ ಕಾರ್ಯಕರ್ತ ಬಂಧುಗಳಿಗೆ ಸುರುಕಾದ ಸ್ವಾಗತ ಕೊರೊಂದು ಇಡೀ ಅತ್ಯಂತ ಸಂತೋಷದಾಯಕ ಹೊರತು ದಯಪಟ್ಟ ನಮ್ಮ ಸಂತೋಷ್ ಕುಮಾರ್ ಬಂಧುಗಳೇ ಈ ಹೊರತು ನಮ್ಮ ಮರಪರ ಸಾಧ್ಯಜಿ ದಯಪಟ್ಟ ನಮ್ಮ ದೇಶದ ಚಿಕ್ಕಾಣಿ ಪಡೆಯದಾಗಿ ನಮ್ಮ ನರೇಂದ್ರ ಮೋದಿಜಿ ಮೂಜಿನ ಸೇರಿ ಒಂದು ಪ್ರಧಾನಮಂತ್ರಿ ಆಗ್ತಾರೆ ಈ ಹೊರತು ಆಚರಣೆಗಳ ಶುಭಗಳು ಅರ್ಹ ಈ ಬೆಳೆಗಳು ನಡೆಯುತ್ತೆ ನಮ್ಮ ಆಶ್ವಾಸನೆ ಭಾರತ ದೇಶ ಪ್ರಗತಿ ರಾಷ್ಟ್ರ ಅವರು ಪಡೆದು ಈ ಒಂದು ವಿಶೇಷ ಮತ್ತು ವಿಶಿಷ್ಟವಾದ ವಿಜಯೋತ್ಸವ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಂಡಲದ ಪ್ರಭಾವ ಅಧ್ಯಕ್ಷರಾದ ಶಿವಕುಮಾರ್ ಹೇಮಂತ್ ಶೆಟ್ಟಿ ಅವರೇ, ಜಿಲ್ಲಾ ಉಪಾಧ್ಯಕ್ಷರೇ, ಸೇರಿದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ದುರ್ಲಭ ಕಾರ್ಯಕರ್ತ ಬಂಧುಗಳೇ, ನಾಯಕರೇ, ಒಟ್ಟು ಇವತ್ತು ಒಳ್ಳೆಯ ವಿಚಾರದಲ್ಲಿ ನಾವು ಕೆಲವೊಂದು ಸೇರಿದ್ದೇವೆ. ಸಿಹಿ ಹಂಚುವಂಥದ್ದು, ಪಟಾಕಿ ಸಿಡಿಸುವಂಥದ್ದು, ವಿಜಯೋತ್ಸವ ಆಡುವಂಥದ್ದು. ಇದು ಯಾಕಂತ ಹೇಳಿದ್ರೆ ಇವತ್ತು ರಾಷ್ಟ್ರ ಗೆದ್ದಿದೆ. ಯಾಕಂತ ಹೇಳಿದ್ರೆ ಬಿಜೆಪಿ ಗೆದ್ದದ್ದಲ್ಲ, ಎನ್ಡಿಎ ಗೆದ್ದದ್ದಲ್ಲ, ಇವತ್ತು ರಾಷ್ಟ್ರ ಗೆದ್ದಿದೆ, ಭಾರತ ಗೆದ್ದಿದೆ. ಭಾರತದ ಒಂದು ವಿಜಯೋತ್ಸವ ಚುನಾವಣೆಯನ್ನ ಹಬ್ಬವಾಗಿ ಆಚರಿಸಬೇಕಂತ ಹೇಳಿದ್ರು. ನಾವು ಆಚರಿಸಿದ್ದೇವೆ. ಇವತ್ತು ಅದರ ಫಲಿತಾಂಶದ ಮುಖಾಂತರ ಹಬ್ಬವನ್ನು ಆಚರಿಸಿದ್ದೇವೆ. ಬಿಜೆಪಿ ಮುಖಂಡರು ಚಂದ್ರಶೇಖರ್ ಉಚ್ಚಿಲ್, ಚಂದ್ರಹಾಸ್ ಅಡ್ಯಂತಾಯ, ಜಿಲ್ಲಾ ಪ್ರಕೋಷ್ಠದ ಸಹ ಸಂಚಾಲಕರು ಜಿತೇಂದ್ರ ಶೆಟ್ಟಿ ತಲಪಾಡಿ, ಕುಡ್ಲ ಮಂಡಲ ಬಿಜೆಪಿ ಪ್ರಭಾರ ಅಧ್ಯಕ್ಷರು ಹೇಮಂತ್ ಶೆಟ್ಟಿ, ಉಪಾಧ್ಯಕ್ಷರು ಯಶವಂತ್ ದೇರಾಜೆ, ರವಿಶಂಕರ್ ಸೋಮೇಶ್ವರ, ಪ್ರಕಾಶ್ ಸಿಂಪೋನಿ, ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟು, ಸುಜಿತ್ ಮಾಡೂರು, ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಮಾಧವಿ ಉಳ್ಳಾಲ್, ಯುವ ಮೋರ್ಚಾ ಅಧ್ಯಕ್ಷರು ಮುರಳಿ ಕೊಣಾಜೆ, ರೈತ ಮೋರ್ಚಾ ಅಧ್ಯಕ್ಷರು ಪದ್ಮನಾಭ ಗಟ್ಟಿ, ಕಾರ್ಯದರ್ಶಿ ಶ್ರೀಮತಿ ಸುಮನಾ ಶೆಟ್ಟಿ, ಮನೋಜ್ ಕಟ್ಟೆಮನೆ, ರಾಜೇಶ್ ಉಳ್ಳಾಲ್, ರಮೇಶ್ ಬೆದ್ರೋಳಿಕೆ, ಭರತ್ ಗಟ್ಟಿ, ಕೋಶಾಧಿಕಾರಿ ಸುರೇಶ್ ಶೆಟ್ಟಿ ಅಮ್ಲಮಗರು,
ಪಕ್ಷದ ಹಿರಿಯರು ಶ್ರೀಮತಿ ಲಲಿತಾ ಸುಂದರ್, ಸಂಜೀವ ಶೆಟ್ಟಿ, ಪಡ್ಯಾರಮನೆ, ಶೇಖರ್ ಕಣೀರ್ತೋಟ, ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಸಿರಾಜುದ್ದೀನ್ ಮುಡಿಪು, ಅಲ್ಪಸಂಖ್ಯಾತ ಮೋರ್ಚಾದ ಮಂಡಲ ಅಧ್ಯಕ್ಷರು ಕರೀಂ ಉಚ್ಚಿಲ್, ಎಸ್ಸಿ ಮೋರ್ಚಾ ಅಧ್ಯಕ್ಷರು ವರುಣ್ ತಲಪಾಡಿ, ಉಳ್ಳಾಲ ನಗರಸಭಾ ಸದಸ್ಯರು, ಸೋಮೇಶ್ವರ ಪುರಸಭಾ ಸದಸ್ಯರು, ಕೋಟೆಕಾರ್ ಪಟ್ಟಣ ಪಂಚಾಯತ್, ಬೇತೆ ಬೇತೆ ಗ್ರಾಮ ಪಂಚಾಯತ್ ಸದಸ್ಯರು ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟು ಎತ್ಕೊಂಡರು. ಕಾರ್ಯದರ್ಶಿ ಜೀವನ್ ತೊಕ್ಕೋಟು ಸಭೆ ಸ್ಥಾರಿಕೆ ಮಲ್ತೇರು. ಸುದ್ದಿಗೊಂಜಲಿಗೆ ಸ್ವಾಗತ. ಮರಿಯಲ ಬತ್ತನ ಪಂಡಗ ಸಮಸ್ಯೆలు ಸುರುವಾಪುಂಡು, ಪ್ರಾಕೃತಿಕ ವಿಕೋಪಲು ತೋಜಿದು ಬರ್ಪುಂಡು, ಉಳ್ಳಾಲದ ಬಟ್ಟಪ್ಪಾಡಿದ ಕಡಲ್ ಕೊರೆತದ ಸಮಸ್ಯೆಲ ಎದುರಾತನು ಅಂಚಾದು ಅಧಿಕಾರಿಗಳು ಸನ್ನದ್ಧ ಸ್ಥಿತಿ ಉಪ್ಪೊಡು ಪಂಡದು ಶಾಸಕರು, ಕರ್ನಾಟಕ ವಿಧಾನಸಭೆತ ಅಧ್ಯಕ್ಷರು ಸನ್ಮಾನ್ಯ ಯುಟಿ ಖಾದರ್ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಉಳ್ಳಾಲ ತಾಲೂಕು ವ್ಯಾಪ್ತಿ ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಡು ಮರಿಯಲಡು ಕಡಲು ನದಿ ದಡ ಪರಿಸರಡು ತೋಜಿದು ಬರ್ಪುನ ಪ್ರಾಕೃತಿಕ ವಿಕೋಪలను ಎದುರಿಸಾಯರೆ ಸೂಕ್ತ ವ್ಯವಸ್ಥೆ ಮಲ್ಪೋಡು ಪಂಪಿನ ಹಿನ್ನೆಲೆಡು ಅಧಿಕಾರಿನ ತುರ್ತು ಸಭೆನು ಸೋಮೇಶ್ವರ ಪುರಸಭಾ ಸಭಾಂಗಣಡು ಶಾಸಕರು ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಐತಾರ ಕಾಡೆ ನಡಪಾಯರು. ಗ್ರಾಮೀಣ ಪ್ರದೇಶಲೆಡು ನದಿ ದಡ ಪರಿಸರಡು ಮರಿಯಲಡು ಪ್ರಾಕೃತಿಕ ವಿಕೋಪಲು ಏಪಲ ತೋಜಿದು ಬರ್ಪುಂಡು. ಇವೇನು ಎದುರಿಸಾಯರೆ ಅಧಿಕಾರಿಗಳು ಏಪಲ ಸನ್ನದ್ಧ ಸ್ಥಿತಿ ಉಪ್ಪೋಡು. ಪ್ರಾಕೃತಿಕ ವಿಕೋಪನ ಎದುರಿಸಾಯರೆ ತುರ್ತು ನಿರ್ವಹಣಾ ತಂಡನು ರಚನೆ ಮಲ್ಪೋಡು. ಸಹಾಯವಾಣಿ ಕೇಂದ್ರನು ಶುರು ಮಲ್ತದು ಜನಕ್ಲಿನ ಕಷ್ಟಗೆ ಏಪಲ ಸ್ಪಂದಿಸಾವಡು ಪಂಡದು ಅಧಿಕಾರಿಗಳಿಗೆ ಸೂಚನೆ ಕೊರಿಯರು. ಕೆಲಸ ಮಾಡ್ತೀವಿ ಅದರ ಬಗ್ಗೆ ಹೇಳಲಿಕ್ಕೆ ಅದು ನಾನು ಸ್ವಲ್ಪ ಏನು ಮಾಡಿದೆ ಅಂತ ಹೇಳಿದ್ರೆ ಡಿಸೈನ್ ಚೇಂಜ್ ಮಾಡಿದೆ. ಕರೆಕ್ಟ್, ಅದು ನಾವೇನೋ ಸ್ಲ್ಯಾಬ್ ಮೇಲೆ ಹಾಕಿದ್ರೆ ಮಳೆಗಾಲದಲ್ಲಿ ನಿಂತ ಮತ್ತೆ ತೆಗಿಲಿಕ್ಕೆ ಆಗೋದು ಇಡೀ ಕಂಪ್ಲೀಟ್ ಬ್ಲಾಕ್ ಆಗ್ತದೆ. ಸೊ ಎರಡು ಸೈಡ್ ಓಪನ್ ಇಟ್ಟು, ಎರಡು ಸೈಡ್ ಕಾಂಕ್ರೀಟ್ ಮಾಡಿ ಮೇಲೆ ಓಪನ್ ಇಟ್ಟು ನಾವು ಸೈಡ್ಗೆ ಕಂಪ್ಲೀಟ್ ಬ್ಯಾರಿಕೇಡ್, ಯಾರು ಕೂಡ ಕಸ ಬಿಸಾಡದ ರೀತಿ ಹೇಳೋದಕ್ಕೆ ಬ್ಯಾರಿಕೇಡ್ ಹಾಕ್ಲಿಕ್ಕೆ ಮಾಡಿಸಲ್ಲ, ಅದು ಕ್ಲೀನ್ ಮಾಡಿಸುವ ಮತ್ತೆ ಈ ಮಳೆಗಾಲ ನೀರು ಅದಂತ ಕರೆಕ್ಟಾಗಿ ಮಾಡುವ. ಕೆಲಸ ಆಗೋದ್ರೆ ಸ್ವಲ್ಪ ಸಮಸ್ಯೆ ಇರ್ತದೆ. ಹೌದು, ಮತ್ತೆ ಕಸ ಹಾಕಿದ್ರೆ ಇವ್ರು ಹಾಕ್ತಾರ, ನಾವು ಹಾಕ್ತೇವೆ, ಊರವ್ರು ಬಂದು ಹಾಕೋದಲ್ಲ. ಇದೆಲ್ಲ ಒಂದೇ ಕಡೆ ಊರವ್ರು ಕೆಲಸ ಮಾಡಿಸಿ ಒಂದು ಜಾಗೃತ ಸಮಿತಿ ಅಂತ ಮಾಡಿ ನೀವು ಊರವರು ಒಂದು 2 ಸಲ ನೋಡಿ ಅಂತೇಳಿ ಒಂದು ಅರ್ಲಿ ಮಾರ್ನಿಂಗ್ ಸ್ವಲ್ಪ ಆಗ ಹಿಡಿಯೋಣ. ತುರ್ತು ಪ್ರಾಕೃತಿಕ ವಿಕೋಪ ತಂಡಡು ಮೆಸ್ಕಾಂ, ಅಗ್ನಿಶಾಮಕ ದಳ, ಎನ್ಡಿಆರ್ಎಫ್ ಅಧಿಕಾರಿಗಳನ್ನು ಸೇರಾವೊಂದು ದಾದಾಂಡಲ ಎಲ್ಲೆಲ್ಲಿಯ ಸಮಸ್ಯೆಲು ತೋಜಿದು ಬತ್ತಂಡ ಸ್ಥಳೀಯರನ್ನ ತಂಡದೊಟ್ಟಿಗೆ ಸೇರೊಂದು ಕಾರ್ಯಾಚರಣೆ ಮಲ್ಪೊಡು. ಮಲ್ಲ ಮಲ್ಲ ಅವಘಡಲು ಆಂಡ ಎನ್ಡಿಆರ್ಎಫ್ ತಂಡದ ಅಧಿಕಾರಿಗಳ ಸಮಾಲೋಚನೆ ಮಲ್ತದು ತುರ್ತು ರಕ್ಷಣಾ ಕಾರ್ಯ ಮಲ್ಪೊಡು ಪಂಡ ತೆರಿಪಾಯರು. ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟಾಗೆ ಉಳ್ಳಾಲ ತಾಲೂಕು ವ್ಯಾಪ್ತಿಯ ಉನ್ನತ ಮಟ್ಟದ ಅಧಿಕಾರಿಗಳು, ನಮ್ಮ ತಹಶೀಲ್ದಾರ್, ಇಒರವರು, 3 ಅಧ್ಯಕ್ಷರು, ಅದೇ ರೀತಿ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು, ನಗರಸಭೆ ಮತ್ತು ನಗರ ಪಂಚಾಯತಿನ ಮುಖ್ಯ ಅಧಿಕಾರಿ ಮತ್ತು PD ಮತ್ತು ವಿಎಗಳ ಮತ್ತು ಸದಸ್ಯರ ತುರ್ತು ಸಭೆಯನ್ನು ಕರೆದಿದ್ದೇವೆ. ಉದ್ದೇಶ ಏನಂತ ಹೇಳಿದರೆ, ಪ್ರಕೃತಿ ವಿಕೋಪ ಅದು ನಮ್ಮ ಯಾರ ಕೈಯಲ್ಲಿ ಕೂಡ ಇಲ್ಲ, ಅದು ದೇವರ ಕೈಯಲ್ಲಿ ಮಾತ್ರ ಇರುವಂಥದ್ದು. ಎಲ್ಲಿ ಕೂಡ ಪ್ರಕೃತಿ ವಿಕೋಪ ಆಗಬಾರ್ದು ಅಂತೇಳಿ ನಮ್ಮೆಲ್ಲ ಕೂಡ ಇವತ್ತು ಪ್ರಾರ್ಥನೆ. ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ಸಮರ್ಪಕವಾಗಿ ಇದನ್ನು ಹೇಗೆ ನಮ್ಮ ನಿಭಾಯಿಸಿಕೊಂಡು ಹೋಗಲಿಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು, ಊರವರು ಆ ನೋವಿನಲ್ಲಿದ್ದವರಿಗೆ ಸ್ಪಂದಿಸುವಂಥ ಕೆಲಸ ಮಾಡಬೇಕು. ಇದರ ಬಗ್ಗೆ ನಾವೆಲ್ಲ ಕೂಡ ಇವತ್ತು ಚರ್ಚೆ ಮಾಡಿದ್ದೇವೆ. ಅದಕ್ಕಾಗಿ ಒಂದು ನಮ್ಮ ಈ ಒಂದು ಕಡಲು ಪ್ರದೇಶದ ಬದಿಯಲ್ಲಿದ್ದ ಕಾರಣ ಒಂದು ನಮಗೆ ಕಡಲು ಕೊರತೆ, ಇನ್ನೊಂದು ಬದಿ ನದಿ ಇದ್ದ ಕಾರಣ ಚಿಕ್ಕಮಗಳೂರು, ಸಕಲೇಶ್ವರಲ್ಲಿ ವಿಪದ ಮಳೆ ಆದರೆ ಇಲ್ಲಿ ನದಿಗಳು ಬಂದು ಮನೆಗೆ ನೀರು ತುಂಬುವಂಥ ಕೆಲಸ. ಈ ಒಂದು ಸಂದರ್ಭದಲ್ಲಿ ಬಹುಶಃ ಇವತ್ತು ಎಲ್ಲಿ ಅಗತ್ಯ ಇದೆಯಾ, ಅಲ್ಲಿ ಎಲ್ಲಿ ಡೇಂಜರ್ ಸ್ಪಾಟ್ ಇದೆಯಾ, ಅಲ್ಲಿ ತಾತ್ಕಾಲಿಕ ರಕ್ಷಣಾ ಕಾಮಗಾರಿಗಳನ್ನು ತಕ್ಷಣ ಪ್ರಾರಂಭ ಮಾಡಲಿಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸೂಚಿಸಲಿಕ್ಕೆ ಒಂದು. ಎರಡನೇದು, ಊರವರ ಸಹಕಾರ ಪಡೆದುಕೊಂಡು ಏನಾದರೂ ನೆರೆ ಬಂದಂಥ ಸಂದರ್ಭದಲ್ಲಿ ಆ ಸಂಕಷ್ಟಗೊಳ್ಳದವರ ಮನೆಯನ್ನು ಸುರಕ್ಷಿತ ಸ್ಥಳಕ್ಕೆ ಮುಟ್ಟಿಸಬೇಕಂತೇಳಿ ಇವತ್ತು ಕೂಡ ಚರ್ಚೆ ಮುಂದಿನ ದಿನಗಳಲ್ಲಿ ಆ ಮುಖ್ಯ ಅಧಿಕಾರಿಗಳು ಮತ್ತು PDಗಳು ಆ ಗ್ರಾಮದಲ್ಲಿ ಇವತ್ತು ಮಾಡ್ತಾರೆ.
ಯಾಕಂದರೆ ನಮ್ಗೆ ಕೆಲವೊಂದು ಕಡೆ ಅಗತ್ಯ ಬೋಟ್ ಬೇಕಾಗ್ತದೆ ನದಿ ಬದಿಯಲ್ಲಿರುವಂಥ ಪ್ರದೇಶಗಳಿಗೆ, ಅದು ಊರವರೆಲ್ಲ ಅದಕ್ಕೆ ಸಹಕಾರ ಬೇಕು. ನಮ್ಮ ಮೆಸ್ಕಾಮ್ಗೆ ಸಂಬಂಧಪಟ್ಟಾಗಿರಲಿ, PWD ಮತ್ತು ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟಾಗಿ ಆ ರಸ್ತೆಯಲ್ಲಿ ಪ್ರಮುಖವಾಗಿ ಒಂದು ಆ ನೀರು ನಿಲ್ಲುವಂಥ ಕೆಲಸ ಇರ್ತಿದೆ, ನೀರು ನಿಲ್ತದ ಅದನ್ನು ಕ್ಲಿಯರ್ ಮಾಡುವಂಥ ಒಂದು ಕೆಲಸ ಕಾರ್ಯ ಕೂಡ ಅವರು ಸಭೆ ನಡೆಸ್ತಾರೆ. ಮೆಸ್ಕಾಮ್, ಪೊಲೀಸ್ ಇಲಾಖೆ ಎಲ್ಲ ಇಲಾಖೆ ಪಡೆದುಕೊಂಡು ಊರನ್ನು ಸೇರಿಸಿಕೊಂಡು ಈ ಒಂದು 2 ತಿಂಗಳ ಮಟ್ಟಿನ ಆ ಒಂದು ಎಮರ್ಜೆನ್ಸಿ ಮತ್ತು ವಿಕೋಪ ಏನು ಸಂಬಂಧಪಟ್ಟಿದೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಸುಸಜ್ಜ ನೋಡಿಕೊಂಡು ನಾವು ಈಗಲೇ ಆದೇಶ ಮಾಡಿದ್ದೇವೆ. ದೊಡ್ಡ ಮಟ್ಟದ ಪ್ರಮಾಣದ ಪ್ರಕೃತಿ ವಿಕೋಪ ಸಂಭವಿಸಲ್ಲಿ ಅದು ಫೈರ್ ಸರ್ವಿಸ್, ಪೊಲೀಸ್ ಇಲಾಖೆ ಮತ್ತು NDRF ನಂಥ ತಂಡಗಳು ಕೂಡ ನಿಕಟವಾದ ಸಂಪರ್ಕ ಇಟ್ಟುಕೊಳ್ಳಲಾಗುವುದು. ನಗರಸಭೆ ಮತ್ತು ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಇವತ್ತು ಒಂದು ಹೆಲ್ಪ್ಲೈನ್ ಸೆಂಟರ್ನ ಪ್ರಾರಂಭ ಮಾಡಿ ನಗರ ವ್ಯಾಪ್ತಿಯಲ್ಲಿ ಅದು ಸೋಮೇಶ್ವರ, ಕೋಟೆಕ್ಕರ್, ಉಲ್ಲಾಲ ದೊಡ್ಡ ಮಟ್ಟ ಪ್ರದೇಶದ ಕಾರಣ ಮತ್ತು ಒಂದು ಬದಿ ನದಿ ಮತ್ತು ಸಮುದ್ರದ ಕಾರಣ ಇಲ್ಲಿ ಎಮರ್ಜೆನ್ಸಿ ಟೀಮನ್ನು ಕೂಡ ಇವತ್ತು ತಯಾರು ಮಾಡಿಕೊಂಡು ಆ ಕೆಲಸ ಕಾರ್ಯಗಳಿಗೆ ಅನುವು ಮಾಡಿಕೊಡಲಾಗುವುದು. ಊರವರು ಕೂಡ ಇದಕ್ಕೆ ಸಹಕಾರ ಕೊಡುವಂಥ ಕೆಲಸ ಆಗಬೇಕಂತೇಳಿ ನನ್ನೆಲ್ಲ ಊರವರು ನಾನು ಕೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ಅದಲ್ಲದೆ ನಮ್ಮ ಬೆಟ್ಟಂಪಾಡಿ ಪ್ರದೇಶದಲ್ಲಿ 2 ಮನೆಗಳು ಇವತ್ತು ಸ್ವಲ್ಪ ಕಳೆದ ಸಲ ಕೂಡ ಅಲ್ಲಿ ಡೇಂಜರ್ ಇತ್ತು. ನಾವು ತಾತ್ಕಾಲಿಕ ಕೆಲಸ ಮಾಡಿ ಅದು ಪ್ರೊಟೆಕ್ಷನ್ ನಾವು ಇವತ್ತು ಮಾಡಿದ್ದೇವೆ. ಈ ಸಲ ಕೂಡ ಇದು ಡ್ಯಾಮೇಜ್ ಆಗುವಂಥ ವಿಚಾರ ಇದೆ. ಅದಕ್ಕಾಗಿ ಬಹುಶಃ ಅಲ್ಲಿಂದ ಶಿಫ್ಟ್ ಆಗುವವರಿಗೆ ಪರ್ಮನೆಂಟ್ ಆಗಿ ಅಲ್ಲಿಂದ ಶಿಫ್ಟ್ ಆಗುವವರಿಗೆ ನಾವು ಸುರಕ್ಷಾ ನಗರದಲ್ಲಿ ಈಗಾಗಲೇ ಸುಮಾರು 20 ಸೈಟ್ಗಳನ್ನು ಇವತ್ತು ನಿಗದಿಪಡಿಸಿದ್ದೇವೆ. ಮತ್ತು ರಾಜೀವ್ ಅವರ ಮನೆಗೆ ಕಳೆದ ವರ್ಷ ಮನೆ ಡ್ಯಾಮೇಜ್ ಆಗಿದ್ದ ಅವರಿಗೆ 5 ಲಕ್ಷ ರೂಪಾಯಿ ಅನುದಾನ ಕೂಡ ಮನೆ ಕಟ್ಟಲಿಕ್ಕೆ ಬಿಡುಗಡೆಯಾಗಿ 1 ಲಕ್ಷ ಕೊಡಲಾಗಿದೆ. ಸ್ಥಳ ನಿಗದಿಪಡಿದ ತಕ್ಷಣ ಮುಂದಿನ 4 ಲಕ್ಷ ಕೂಡ ಕೊಟ್ಟು ಅವರಿಗೆ 2 ಮನೆಯವರಿಗೆ ಬೇಕಾದರೆ ತಕ್ಷಣ ಅದನ್ನು ನಾವು ಜಾಗ ನಿಗದಿಪಡಿಸಿದ ಕೆಲಸ ನಾವು ಇವತ್ತು ಮಾಡ್ತೇವೆ. ತೊಕ್ಕೊಡುಬೊಕ್ಕ ಉಚ್ಚಿರದಲ್ಪ ಹೆದ್ದಾರಿದ ಸಮಸ್ಯೆದ ಬಗೆಟ್ ಜನಗಳು ತೆರಿಪಾನಗ ಇಂದೇನು ಹೆದ್ದಾರಿ ಅಧಿಕಾರಿಯನ್ನು ಲೆಪ್ಟಾದ ಸರಿ ಮಲ್ಪಾವಲೆಕ ಉಳ್ಳಾಲ ನಗರಸಭೆ ಕಮಿಷನರ್ ಬೊಕ್ಕ ತಹಶೀಲ್ದಾರರಿಗೆ UT ಖಾದರ್ ಸೂಚನೆ ಕೊರಿಯರು. ಕುಡ್ಲ ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ತಹಶೀಲ್ದಾರ್ ಪ್ರದೀಪ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶೈಲಾ ಕಾರ್ಗಿ, ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮತ್ತಡಿ, ಕಂದಾಯ ಅಧಿಕಾರಿ ಪ್ರಮೋದ್ ಇಂಚಿತ್ತಿ ಪ್ರಮುಖರು ಸಭೆತ ಮುತಾಲಿಕೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಪರಿಸರದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಮಾಮಲ್ಲ ರೀತಿಯಾದ ನಾಡಪರ್ಬದ ರೀತಿಯಲ್ಲಿ ಆಚರಿಸಾವನ ಶ್ರೀ ಬಾಲಕೃಷ್ಣ ಮಂದಿರಡು SSLC ಬೊಕ್ಕ PUCD ಎಡ್ಡೆ ಅಂಕ ಪಡೆಯಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮನ್ಪುನ ಜ್ಞಾನದೀವಿಗೆ ಕಾರ್ಯಕ್ರಮನು ವರ್ಷ ಪ್ರತಿದಲೆಕನೆ ಕರಿ ಐತಾರ ಕಾಂಡ ನಡಪಾಯರು. ಕುಂಪಲ ಪರಿಸರದ ಧಾರ್ಮಿಕ ಸೇವೆದ ಒಟ್ಟಿಗೆ ಸಾಮಾಜಿಕ ಶೈಕ್ಷಣಿಕ ಸೇವೆನ ನಿರಂತರವಾದ ಮಲ್ತೊಂದು ಬರೊಂದೊಪ್ಪನ ಶ್ರೀ ಬಾಲಕೃಷ್ಣ ಮಂದಿರ ಶ್ರೀಕೃಷ್ಣ ಜನ್ಮಾಷ್ಟಮಿನು ಇಡೀ ಊರೇ ಸೇರ್ಲಕ ನಾಡ ಪರ್ಬದ ರೀತಿಲು ಆಚರಿಸಾವಂದು ಬರೊಂದುಂಟು. ಶ್ರೀ ವರಮಹಾಲಕ್ಷ್ಮಿ ವೃತ್ತಾಚರಣೆ ವಾರ್ಷಿಕ ಪರ್ಬ ಜ್ಞಾನದೀವಿಗೆ ಇಂಚ ನಿರಂತರವಾದ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಸೇವೆಲೆನು ಊರ್ದ ಜನಕುಲೆನು ಒಟ್ಟು ಪಾಡೊಂದು ಹಿರಿಯರನ್ನು ದುಂಬು ದೀವೊಂದು ನಿರಂತರವಾದ ಮಲ್ತೊಂದು ಜನಪ್ರೀತಿದ ಸಂಸ್ಥೆಯಾದ 25 ವರ್ಷಲೆನ್ ಕರೆದು ದುಂಬರಿಯೊಂದುಂಡು. ಈ ವರ್ಷದ ಜ್ಞಾನದೀವಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನು ಐತಾರ ಕಾಂಡೆ ಮಂದಿರದ ಶ್ರೀಕೃಷ್ಣ ಸಾಂಸ್ಕೃತಿಕ ಕಲಾ ವೇದಿಕೆ ನಡಪಾಯಿರು. ತಂಗ್ಲ ಪರಿಸರದ SSLC PUCD ಸ್ವಲ್ಪ ಶೇಕಡರ್ದು ಹೆಚ್ಚ ಅಂಕ ಪಡೆಯಿನ ವಿದ್ಯಾರ್ಥಿಲೇನು ಅಭಿನಂದನೆ ಮಲ್ಪನ ಈ ಲೇಸನು ಮಂದಿರದ ಸ್ಥಾಪಕ ಅಧ್ಯಕ್ಷರು ನಾಡಪರ್ಬದ ರೂವಾರಿ ಸತೀಶ್ ಕುಂಪಲ ದಂಪತಿಲು ತುಡರ್ ಬೆಳಗಾದ ಉದಿಪನ ಮಾಡ್ತೇರು. 2024 ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮಾಡುವ ಆರಂಭ ಇದೀಗ ವೇದಿಕೆಯಲ್ಲಿ SSLC PUCD ಸ್ವಲ್ಪ ಶೇಕಡಾರ್ದು ಹೆಚ್ಚ ಅಂಕ ಪಡೆಯಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಒಪ್ಪಿಯಾಯಿರು. ಲೇಸ ಗುರ್ಕಾರ್ಮಿನ ವಯಸ್ಸೊಂದು ಪಾತೇರ್ನ ಮಂದಿರದ ಸ್ಥಾಪಕ ಅಧ್ಯಕ್ಷರು ಸತೀಶ್ ಕುಂಪಲ ಪ್ರತಿಭಾ ಪುರಸ್ಕಾರ ನಡಪಾತ್ ಕೊಡ್ದು ಶ್ರೀ ಬಾಲಕೃಷ್ಣ ಮಂದಿರಡು ಸುರೂರ್ ದಿಂಚಲ ಶೈಕ್ಷಣಿಕವಾದ ಜೋಕ್ಲೆಗೆ ಪ್ರೋತ್ಸಾಹ ಕೊರ್ಪಿನ ಬೇಲೆನು ಮಲ್ತೊಂದುಂಡು. ಸ್ವಲ್ಪ ಶೇಕಡಾರ್ದು ಹೆಚ್ಚ ಅಂಕ ಪಡೆಯಿನ ತಂಕ್ಲ ಪರಿಸರದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರನ ಕೊರೊಂದುಲ್ಲ. ದುಂಬಗ ಇಂದೇನು ಉಳ್ಳಾಲಗ್ಲ ವಿಸ್ತರಣೆ ಮಲ್ಪನ ಆಲೋಚನೆ ಉಂಡು. ಜೋಕ್ಲು ಎಡ್ಡೆ ರೀತಿಡು ಕಲ್ತದ ದೇಶದ ಸಂಪತ್ತಾವಡು ಆರ್ಥಿಕ ಪ್ರಗತಿಡು 5ನೇ ಸ್ಥಾನಡು ಉಪ್ಪುನ ನಮ್ಮ ದೇಶ 3ನೇ ಸ್ಥಾನಗ ಬರಡು. ಇಂಚಿತ್ತಿ ಎಡ್ಡೆ ಬೇಲೆಗೂ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಏಪಲ ಉಪ್ಪಡ ಪಂಡ ತೆರಿಪಾಯರು.
ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಜೊತೆಗೆ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಮಕ್ಕಳು ಮುಂದೆ ಬರಬೇಕೆನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತೇವೆ. ನನಗೆ ತುಂಬ ಜನ ಬೇರೆ ಬೇರೆ ಭಾಗದಲ್ಲಿ ಹೋದಾಗ ಮಕ್ಕಳು ಅಥವಾ ಬೇರೆ ಬೇರೆ ಅವರು ತರಗತಿಗೆ ಹೋಗುವವರು ಅಥವಾ ಕೆಲಸಕ್ಕೆ ಹೋಗುವವರು ಅವರು ಹೇಳ್ತಾರೆ, ನಾನು ನಿಮ್ಮ ಮಂದಿರಕ್ಕೆ ಬಂದಿದ್ದೆವು, ನಮಗೆ ಸನ್ಮಾನ ಮಾಡಿದ್ದೀರಿ, ಈ ಥರ ಎಲ್ಲ ನೆನಪಿಟ್ಟು ಹೇಳ್ತಾರೆ. ನಮಗೆ ಖುಷಿ ಆಗ್ತದೆ, ನಮಗೆ ಕೂಡ ಖುಷಿ ಆಗ್ತದೆ. ನಮ್ಮ ಮಕ್ಕಳೆಲ್ಲ 90% ಜಾಸ್ತಿ ಕೊಟ್ಟವರಿಗೆ ಮಾತ್ರ ಒಂದು ಅಂಕದ ಆಧಾರದ ಮೇಲೆ ಮಾತ್ರ ನಾವು ಇಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಜ್ಞಾನದೀವಿಗೆ ಪ್ರಶಸ್ತಿಯನ್ನು ಕೊಡ್ತೇವೆ. ಹೇಳಿದರೆ ಅದಕ್ಕಿಂತ ಕಡಿಮೆ ಅಂಕ ಬಂದವರು ಏನು ಕಡಿಮೆ ಅಂತ ಅಲ್ಲ. ಕೆಲವು ಸಲ ಎದುರು ಬೆಂಚಿನವರು ಹಿಂದೆ ಬೀಳ್ತಾರೆ, ಹಿಂದಿನ ನಮ್ಮಂಥವರು ಹಿಂದಿನ ಬೆಂಚಿನವರು ಮುಂದೆ ಬರ್ತೇವೆ. ಕೆಲವು ಸಲ ನಮ್ಮದು ಕೂಡ ಸಾಮರ್ಥ್ಯ ಇರ್ತದೆ, ಶೈಕ್ಷಣಿಕವಾದ ಒಂದು ಯೋಜನೆ ಮತ್ತು ಯೋಚನೆ ಇರ್ತದೆ. ಆದರೆ ಇವತ್ತು 90% ಮೇಲೆ ಬಂದ ನಿಮ್ಮ ಎಲ್ಲ ಎದುರಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೇವಲ ನಿಮ್ಮ ಶೈಕ್ಷಣಿಕ ವಿಷಯಕ್ಕೆ ಮಾತ್ರ ಅಲ್ಲ, ನಿಮ್ಮ ಮನೆಯವರಿಗೆ ಕೂಡ ನೀವು ಒಂದು ಆಸ್ತಿ ಆಗಬೇಕು ಮತ್ತು ಜೊತೆಗೆ ಸಮಾಜಕ್ಕೆ ಕೂಡ ನೀವು ಒಂದು ದೊಡ್ಡ ಆಸ್ತಿ ಆದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಪ್ರಹ್ಲಾದ್ ಇಂದಾಜೆ ಸಾಂದರ್ಭಿಕವಾದ ಪಾತಿರೇರು. ನೀವು ಜಿಲ್ಲಾಧ್ಯಕ್ಷರಾಗಿ ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಲ್ಲ ಈಗ ಇನ್ನು ಅವರ ಕೈ ದೆಹಲಿ ರಾಜಧಾನಿಗೆ ತನಕ ಮುಟ್ಟಿದೆ. ಇನ್ನು ಅವರು ದೇಶದ ಪ್ರಧಾನಿಯ ಕ್ಯಾಬಿನೆಟ್ ದರ್ಜೆ ಸಿಕ್ಕಿದ್ರು ಕೂಡ ನಮಗೆ ಅವರು ಸತೀಶ್ ಅಣ್ಣ ಅಂತ ಹೇಳಲಿಕ್ಕೆ ಉಂಟು ನಾನು. ಯಾಕಂದರೆ ಅವರು ಎಷ್ಟು ಎತ್ತರಕ್ಕೇರಿದ್ರು ಅವರ ಸರಳ ಸಜ್ಜನಿಕೆ ನಮಗೆ ಅವರನ್ನು ಸತೀಶ್ ಅಣ್ಣ ಅಂತೇಳಿ ಕರೀಲಿಕ್ಕೆ ಮನಸ್ಸು ಮಾಡ್ತಾ ಉಂಟು. ಅದು ಈ ಕುಂಪಲ ಪರಿಸರದಲ್ಲಿ ಎಲ್ಲರಿಗೂ, ಈಗ ಜಿಲ್ಲೆಯಲ್ಲಿ ಎಲ್ಲರಿಗೂ ಹಾಗೆ ಆಗಿದೆ. ಈ ರಾಮಾಯಣದಲ್ಲಿ ರಾಮ ಮುಂದೆ ನಡ್ಕೊಂಡು ಹೋಗ್ತಾ ಇರುವಾಗ ವನದೇವತೆ ಪ್ರತ್ಯಕ್ಷ ಆಗಿ ಕೇಳಿದ್ಲಂತೆ, ನಿನಗೆ ಈ ಕಲ್ಲು ಮುಳ್ಳಿನ ಹಾಸಿನಲ್ಲಿ ನಡಿಲಿಕ್ಕೆ ಕಷ್ಟ ಆಗ್ತದಲ್ಲ, ಏನು ಬರಬೇಕು ಅಂತೇಳಿ. ಅದಕ್ಕೆ ರಾಮ ಹೇಳಿದಂತೆ, ಹಿಂದೆ ನನ್ನನ್ನು ಹಿಂಬಾಲಿಸುವ ಭರತ ಇದ್ದಾನೆ, ನನ್ನನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ, ಅವನ ಈ ಪಾದಯಾತ್ರೆ ಅವನ ದಾರಿ ಸುಗಮವಾಗಿ ಹಾಸು ಹೋಗಿದಂತೆ ಆಗಲಿ ಅಂತೇಳಿ ಅವ ಬೇಡ್ತಾನಂತೆ. ಆ ರೀತಿ ಸತೀಶಣ್ಣ ಅವರ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬಂದರೂ ಹಿಂದೆ ಬರುವಂಥ ನಮ್ಮಂಥ ಹೊಸ ಯುವಕರಿಗೆ ಅವರು ದಾರಿ ಮಾಡಿ ಕೊಡ್ತಾ ಹೋಗ್ತಾ ಇದ್ದಾರೆ. ಕೊಲ್ಲಿ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಟ್ರಸ್ಟ್ ಕಾರ್ಯದರ್ಶಿ ರಾಜೇಶ್ ಕುಜುಮಗದ್ದೆ, ಮಂದಿರದ ಸಲಹೆಗಾರರು ಲಕ್ಷ್ಮಣ್ ಕಿರೋಡಿಯನ್, ಸಿವಿಲ್ ಇಂಜಿನಿಯರ್ ಸತೀಶ್ ಚಿತ್ರಾಂಜಲ್ ನಗರ, ಪುರಸಭಾ ಸದಸ್ಯರು ಮನೋಜ್ ಕಟ್ಟಮನೆ, ಹರೀಶ್ ಕುಂಪಲ, ಜಯ ಪೂಜಾರಿ, ಮಾಜಿ ಸದಸ್ಯರು ದೇವಾನಂದ ಶೆಟ್ಟಿ, ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀ ಬಾಲಕೃಷ್ಣ ಮಂದಿರದ ಉತ್ಸವ ಸಮಿತಿಯ ಅಧ್ಯಕ್ಷರು ಗಣೇಶ್ ಅಂಚನ್, ಮಂದಿರದ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕುಂಪಲ, ರಜತ ಮಹೋತ್ಸವ ಸಮಿತಿ ಗೌರವ ಅಧ್ಯಕ್ಷರು ಮೋಹನ್ ಶೆಟ್ಟಿ ಕುಂಪಲ, ಉತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಕುಂಪಲ, ಮಹಿಳಾ ಸಮಿತಿ ಅಧ್ಯಕ್ಷರು ಶ್ರೀಮತಿ ಮಮತಾ ಸತೀಶ್, ಮಂದಿರದ ಪ್ರಮುಖರು ವೆಂಕಟಕೃಷ್ಣ ಹೋಡೆ, ಆನಂದ್ ಎನ್, ಭವಾನಿ ಶಂಕರ್ ಶಾಂತಿ, ಸುಂದರ್ ಗಟ್ಟಿ, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕೋಶಾಧಿಕಾರಿ ಜಗದೀಶ್ ಆಚಾರ್ಯ ಪ್ರಾರ್ಥನೆ ಪಂಡರು. ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ಎಸ್ ಕುಂಪಲ ಸಭೆ ನೆತ್ಕೊಂಡಿರು. ಕೃಷ್ಣ ಪೊನ್ನೆತ್ತೋಡು ಸಭೆ ಸ್ಥಾರಿಕೆ ಮಾಡಿದರು. ಸುದ್ದಿಗೊಂಚಲಿಗೆ ಸ್ವಾಗತ. ರಕ್ತೇಶ್ವರಿ ಬಳಗ ಸೋಮೇಶ್ವರ ಇಂದತ RBS ಬಳ್ಳಿ ಪರ್ಬೋತ್ಸವದ ಅಂಗವಾದ ಸರಣಿ ಸೇವಾ ಯೋಜನೆದ ಕಾರ್ಯಕ್ರಮವಾದ ತಲಪಾಡಿ ದೇವಿನಗರ ಶಾರದಾ ವೈದ್ಯಕೀಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಸಹಕಾರಡು ಆಯುರ್ವೇದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರನು ಶ್ರೀ ಕ್ಷೇತ್ರದ ಅನ್ನಪೂರ್ಣೇಶ್ವರಿ ಸಭಾಂಗಣಡು ಐತರ ಕಾಂಡೆ ನಡಪಾಯರು. ಸೋಮೇಶ್ವರ ರಕ್ತೇಶ್ವರಿ ಬಳಗದ RBS ಬೊಳ್ಳಿ ಪರ್ಬೋತ್ಸವ ಕರಿ ಐತಾರ ಉದಿಪನಾದ ಇಂದತ ಬೊಳ್ಳಿ ಪರ್ಬದ ಅಂಗವಾದ 25 ಸರಣಿ ಸೇವಾ ಯೋಜನೆಲೆನ್ ಪಾಡೊಂದಿರು. ಇಂದತ ಸರಣಿ ಕಾರ್ಯಕ್ರಮವಾದ ಉಚಿತ ಆರೋಗ್ಯ ತಪಾಸಣಾ ಶಿಬಿರನು ಶ್ರೀ ರಕ್ತೇಶ್ವರಿ ದೈವಸ್ಥಾನದ ಶ್ರೀ ಅನ್ನಪೂರ್ಣೇಶ್ವರಿ ಸಭಾಂಗಣಡು ಐತಾರ ನಡಪಾಯರು. ತಲಪಾಡಿ ದೇವಿನಗರ ಶಾರದಾ ಆಯುರ್ವೇದಿಕ್ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಸಹಕಾರದ ಅಟನೆ ಮಲ್ತಿನ ಈ ಶಿಬಿರನು ಪರಿಸರದ ಗಣೇಶ್ ಕಾಜವ, ಶ್ರೀಮತಿ ಸವಿತಾ ಗಣೇಶ್ ದಂಪತಿಲು ಬೊಕ್ಕ ಡಾಕ್ಟರ್ ಜಯರಾಜ್ ಶೆಟ್ಟಿ, ಶ್ರೀಮತಿ ಸಂಧ್ಯಾ ಜಯರಾಜ್ ಶೆಟ್ಟಿ ದಂಪತಿಲು ತುಡರ್ ಬೆಳಗಾದ ಉದಿಪನ ಮಲ್ತೇರು. ನಿವೃತ್ತ ಸೇನಾನಿ ಲಯನ್ KC ನಾರಾಯಣನ್ ಗುರ್ಕಾರ್ಮನ ವಹಿಸೊಂದು ರಕ್ತೇಶ್ವರಿ ಬಳಗದಕ್ಲು ವರ್ಷಂ ಪ್ರತಿ ಅಚ್ಚುಕಟ್ಟದ ಕ್ರೀಡಾಕೂಟನು ಎಡ್ಡೆ ವ್ಯವಸ್ಥೆದ ಆರೋಗ್ಯ ಶಿಬಿರ ನಡಪಾದಿರು. ಈ ಸರ್ತಿ ಆಯುರ್ವೇದ ಚಿಕಿತ್ಸಾ ಶಿಬಿರನು ಅಟನೆ ಮಾಡ್ತಿದ್ದೇರು. ಇಂದು ಈ ಪರಿಸರದ ಜನಗಳಿಗೂ ಉಪಯೋಗ ಆವಡ್ ಪಣದು ಶುಭ ಹಾರೈಸಿರು. ಅಲರ್ಜಿಕ್ ಆಗಲಿಕ್ಕೆ ಚಾನ್ಸಸ್ ಉಂಟು. ಅದೇ ಆಯುರ್ವೇದದಲ್ಲಿ ಆ ಥರ ಪ್ರಾಬ್ಲಮ್ಸ್ ಇಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ ಕಡೆನೂ
ಆಯುರ್ವೇದ ಟ್ರೀಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಈ ಶರೀರದ ಒಳಗಡೆ ನಾವೀಗ ಎಲ್ಲರೂ ಹಿಂಗೆ ನಡೀತಾ ಇದ್ವಿ, ಮಾತಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಬಟ್ ಇದ್ರ ಒಳಗಡೆ ಎಷ್ಟು ಕೋಟಿ ರೂಪಾಯಿ ಬೆಲೆ ಮಾಡೋ ಐಟಮ್ಸ್ ಉಂಟು ಅಂತ ಹೇಳಿದ್ರೆ ನಂಬಕ್ಕಾಗಲ್ಲ. ಅದರಲ್ಲಿ ಯಾವುದಾದ್ರೂ ಒಂದು ಐಟಮ್ ಹೋದರೂ ಕೂಡ ನಮ್ಮ ಪ್ರಾಣ ಹೋದಂಗೆ. ಹಾರ್ಟ್, ಕಿಡ್ನಿ, ಲಿವರ್ ಇದೆಲ್ಲ ಎಷ್ಟು ಕಾಸ್ಟ್ಲಿ. ಎಲ್ಲಿಯಾದ್ರೂ ದುಡ್ಡು ಕೊಟ್ಟು ತಗೊಳಕ್ಕಾಗುತ್ತಾ? ಅದನ್ನು ಸರಿಯಾಗಿ ಇಟ್ಟುಕೊಳ್ಬೇಕಾಗಿರೋ ಒಂದು ಕರ್ತವ್ಯ ನಮ್ಮದು. ಈಚ್ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದೇರ್ ಹೆಲ್ತ್ ಫಸ್ಟ್. ಅದಾದ ಮೇಲೆ ನಮ್ಮ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕುಟುಂಬದ ಬೇರೆಯವರ ಹೆಲ್ತಿನ ಬಗ್ಗೆ ನಾವು ಹೇಗೆ ಯೋಚನೆ ಮಾಡಲಿಕ್ಕೆ ಆಗುತ್ತಾ? ಇಲ್ಲ. ಈಗ ಎಲ್ಲ ಕಡೆನೂ ಆಯುರ್ವೇದಿಕ್, ಈಗ ಮೋದಿಜಿ ಗೌರ್ಮೆಂಟ್ ಬಂದ ಮೇಲೆ ಆಯುರ್ವೇದಿಕ್ಕಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅವರು ಕೂಡ. ಹಾಗಾಗಿ ಇವತ್ತು ರಕ್ತೇಶ್ವರಿ ಬಳಗ ಅವರು ಈ ಒಂದು ಕಾರ್ಯಕ್ರಮ ಮಾಡೋದು ಅಂತ ಹೇಳಿದ್ರೆ ಒಂದು ಅತ್ಯುತ್ತಮ ಕಾರ್ಯಕ್ರಮ ಅಂತ ಹೇಳಬೇಕು. ಕೀಟ ಕಾರ್ಯಕ್ರಮ ಅದು ಹೆಲ್ತ್ಗೆ ಒಳ್ಳೆಯದೇ. ಇದು ಹೆಲ್ತಿನ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಅವ್ರು ಮಾಡ್ತಾ ಇದ್ದಾರೆ. ಅವ್ರನ್ನ ಇದೆಲ್ಲ ಭಾಳ ಶ್ಲಾಘನೀಯ. ಹಾಗೆ ಇನ್ನು ಮುಂದೇನೂ ಕೂಡ ಇಂಥ ಕಾರ್ಯಕ್ರಮಗಳು ಮೂಡಿ ಬರಬೇಕು ಅಂತ ಆಶಿಸುತ್ತಾ ತಮಗೆಲ್ಲರಿಗೂ ಶಾರದಾ ಆಯುರ್ವೇದ ಕಾಲೇಜದ ಪ್ರಾಂಶುಪಾಲರು ಡಾಕ್ಟರ್ ಸಂದೀಪ್ ಬೇಕಲ್ ಆರೋಗ್ಯ ತಪಾಸಣೆದ ಅಗತ್ಯ ಮುಂಜಾಗ್ರತದ ಬಗೆಟ್ ಮಾಹಿತಿ ಕೊರಿಯರು. ಹಾಗೆ ಜನರ ಮಧ್ಯೆ ಪಸರಿಸಿ ಅದು ಜನಜನಿತ ಆಗಿ ಬಿಡ್ತದೆ. ಹಾಗೆ ಆಯುರ್ವೇದದ ಬಗ್ಗೆ ಸುಮಾರಷ್ಟು ಒಳ್ಳೆ ಅಭಿಪ್ರಾಯ ತುಂಬ ಜನಕ್ಕಿದೆ. ನಾನು ಯಾರ ಹತ್ರ ಕೇಳಿದ್ರು ಕೂಡ, ಈಗ ನಾನೊಬ್ಬ ವೈದ್ಯ ಅಂತ ಕೆಲವೊಮ್ಮೆ ಮಾತಾಡೋದಿಲ್ಲ. ಈಗ ಸಾರ್ವಜನಿಕ ಜಾಗಗಳಲ್ಲಿ ನಾವಿರ್ತೇವೆ, ಇಲ್ಲ ಬಸ್ನಲ್ಲಿ ಪ್ರಯಾಣ ಮಾಡ್ಬೋದು, ಇಲ್ಲ ಕೆಲವೊಮ್ಮೆ ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತೇವೆ. ಅಂಥ ಸಂದರ್ಭದಲ್ಲಿ ಸಹ ಅವರಿಗೆ ನಮ್ಮ ಹಿನ್ನೆಲೆ ಏನು ಗೊತ್ತಿರೋದಿಲ್ಲ. ಆದರೂ ಅವ್ರ ಹತ್ರ ಮಾತಾಡುವಾಗ ನಾನು ಸುಮ್ಮನೆ ಕೇಳ್ತೇನೆ, ನಿಮಗೆ ಆಯುರ್ವೇದದ ಇಂಥ ವಿಚಾರ ತೆಗೆದು ಒಂದು ಸ್ವಲ್ಪ ಮಾತು ಮುಂದುವರೆದಾಗ ಕೇಳುವಂಥದ್ದು, ನೀವು ಆಯುರ್ವೇದದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಸಾಮಾನ್ಯವಾಗಿ ಅವರು ಹೇಳೋದು ಮೊದಲನೇದು ತುಂಬ ಸಕಾರಾತ್ಮಕವಾದಂಥ ಯೋಚನೆ, ಪಾಸಿಟಿವ್ ಥಾಟ್ ಅಂತ ಹೇಳ್ತಾರಲ್ಲ, ಆ ಥರ. ಏನಂತ ಹೇಳಿದರೆ, ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಸರ್, ಅದು ಒಳ್ಳೆ ಮೆಡಿಸಿನ್ ಅದು ಅಂತ. ಸರಿ, ಆಮೇಲೆ ನಿಮ್ಮ ಅಗತ್ಯಗಳಿಗೆ ನೀವು ಅದನ್ನು ಬಳಸ್ಕೊಳ್ತೀರಾ ಅಂತ ಕೇಳಿದರೆ ಸ್ವಲ್ಪ ಹಿಂಜರಿದು ಹೇಳ್ತಾರೆ, ನಾನು ಮಾಡ್ತೇನೆ ಸರ್ ಅಂತ. ಮತ್ತೆ ನಾನು ಯಾವ ರೀತಿಯಲ್ಲಿ ಅಂತ ಕೇಳಿದರೆ, ನಮ್ಮಲ್ಲಿ ಶುಂಠಿ ಬಳಸ್ತೇವೆ ನಾವು, ಇಲ್ಲ ಅಂತ ಹೇಳಿದರೆ ಕಹಿಬೇವೇನೋ ಹಚ್ಕೊಳ್ತೇವೆ ನಾವು, ಇಲ್ಲ ಅಂತ ಹೇಳಿದರೆ ಮೆಂತೆ ನಿನ್ನೇನಕ್ಕೂ ಉಪಯೋಗಿಸ್ತೇವೆ, ಇಲ್ಲ ಬೆಳಗ್ಗೆ ಎದ್ದು ನಾನು ಲಿಂಬೆ ರಸ ಮತ್ತು ಜೇನುತುಪ್ಪ ಬೆರೆಸಿ ಕುಡಿತೇನೆ, ಅದು ಆಯುರ್ವೇದ ನಾನು ಮಾಡ್ತಾ ಇರುವಂಥದ್ದು. ಸಂತೋಷ, ಅದೆಲ್ಲ ಕೂಡ ಆಯುರ್ವೇದದಲ್ಲಿ ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆಯುರ್ವೇದದ ಆಳ ಅಗಲ ಏನಿದೆ ಅಲ್ಲ, ಅದರ ಪ್ರಯೋಜನ ನಮ್ಮ ಜನತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬೇಕು ಅಂತ ನನ್ನ ಆಲೋಚನೆ. ಶಾರದಾ ಆಯುರ್ವೇದ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಡಾಕ್ಟರ್ ರಮೇಶ್, ಡಾಕ್ಟರ್ ಸಪ್ನಾ ಡಿ ಭಂಡಾರಿ, ಡಾಕ್ಟರ್ ಸಹನಾ, ಡಾಕ್ಟರ್ ಅನೂಪ್ ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ಶ್ರೀ ರಕ್ತೇಶ್ವರಿ ದೈವಸ್ಥಾನದ ಅಧ್ಯಕ್ಷರು ರಾಮದಾಸ್ ಸೋಮೇಶ್ವರ ಬೊಕ್ಕ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ರಕ್ತೇಶ್ವರಿ ಬಳಗದ ಶ್ರೀಮತಿ ದೀಪಿಕಾ ಉದಯ್ ಶಂಕರ್ ಪ್ರಾರ್ಥನೆ ಪಂಡೇರು. ರಕ್ತೇಶ್ವರಿ ಬಳಗದ ಅಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಸಭೆ ನಿಂತ್ಕೊಂಡು ಸಭೆ ಸುಧಾರಿಕೆ ಮಲ್ತದ ಪ್ರಾಸ್ತಾವಿಕ ಪಾತ್ರ ಪಂಡೇರು. ನಮ್ಮ ರಕ್ತೇಶ್ವರಿ ಬಳಗದ 20ನೇ ವರ್ಷದ ಕಾರ್ಯಕ್ರಮವನ್ನು ಮಾಡುವಂಥ ಯೋಚನೆಯಲ್ಲಿರುವಾಗ ಯಾರ್ದಾದ್ರೂ ವೈದ್ಯಕೀಯ ಶಿಬಿರ ಮಾಡಬೇಕಂತೇಳಿ ನಮ್ಮ ಯೋಚನೆ ಮನಸ್ಸಲ್ಲಿತ್ತು. ಹೀಗೆ ಮಾತಾಡ್ತಿರುವಾಗ ಡಾಕ್ಟರ್ ಅನೂಪ್, ನಮ್ಮ ನೆರೆಕೆರೆಯವರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಹೀಗೆ ಮಾತಾಡೋ ವಿಷಯವನ್ನು ತಿಳಿಸಿದರು. ನಮಗೊಂದು ಕ್ಯಾಂಪ್ ಮಾಡಲಿಕ್ಕಿದ್ದೆ, ಎಲ್ಲಿಯಾದರೂ ನಮಗೊಂದು ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ. ರೋಗಿ ಬಯಸಿದ ಹಾಲನ್ನೇ, ವೈದ್ಯ ಹೇಳಿದ್ದೆವು ಹಾಲನ್ನೇ ಅನ್ನುವ ಸ್ಥಿತಿಯ ಹಾಗೆ ನಮ್ಗೆ ಕೂಡ ಇಂಥ ಒಂದು ಅವಕಾಶ ಬೇಕಿತ್ತು. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ಈ ಸಭಾಂಗಣ ಸಂಪನ್ನಗೊಂಡಿದೆ. ಸುದ್ದಿಗೊಂಚಲಿಗೆ ಸ್ವಾಗತ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನೀರು ಮಾರ್ಗ ಶಾಖೆದ 2ನೇ ವಾರ್ಷಿಕೋತ್ಸವದ ಅಂಗವಾದ ಉಚಿತ ವೈದ್ಯಕೀಯ ಶಿಬಿರ, ಕಣ್ಣು ಬಕ ಕೂಲಿ ತಪಾಸಣಾ ಶಿಬಿರನು ಐತಾರ ಕಾಂಡೆ ನೀರು ಮಾರ್ಗದ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿದ ಸಭಾಂಗಣಗಳು ಅಟನೆ ಮತೀತರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ನೀರ್ಮಾರ್ಗ ಶಾಖೆದ 2ನೇ ವಾರ್ಷಿಕೋತ್ಸವದ ಅಂಗವಾದ ನೀರ್ಮಾರ್ಗ ಸುಬ್ರಹ್ಮಣ್ಯ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಡ್ ನೀರ್ಮಾರ್ಗ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿದ ಒಟ್ಟು ಸೇರಿಗೆಡ್ ಉಚಿತ ವೈದ್ಯಕೀಯ ನೇತ್ರ ತಪಾಸಣೆ ಬೊಕ್ಕ ದಂತ ತಪಾಸಣೆ ಚಿಕಿತ್ಸಾ ಶಿಬಿರನು ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿದ ಸಭಾಭವನಡು ಐತಾರ್ ನಡಪಾಯರು.
ನೀರ್ಮಾರ್ಗ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿದ ಗೌರವ ಸಲಹೆಗಾರರು ಎನ್ ಪ್ರೇಮಚಂದ್ರ ಭಟ್ರನ ಗೌರವ ಉಪಸ್ಥಿತಿಟ್ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿದ ಅಧ್ಯಕ್ಷರು ಶೇಷಾದ್ರಿ ಭಟ್ರು ಶಿಬಿರನ್ನು ಉದಿಪನ ಮಲ್ತೇರು. ಕಾರ್ಯಕ್ರಮದ ಪಾಲ್ಪಡೆಯಿನ ನವಚೇತನ ಆಂಗ್ಲ ಮಾಧ್ಯಮ ಶಾಲೆದ ಅಧ್ಯಕ್ಷರು ಸಿಎ ಅನಂತ ಪದ್ಮನಾಭ ಪಾತೆರೊಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ತನ್ನ ಲಾಭಾಂಶಡು ಒಂಜಿ ಭಾಗನು ಇಂಚಿನ ಉಚಿತ ಆರೋಗ್ಯ ಶಿಬಿರ ಬೊಕ್ಕ ಸಮಾಜಮುಖಿ ಬೇಲೆಲೆಗು ವಿನಿಯೋಗಿಸಾವನಿ ಖುಷಿತ ವಿಷಯ. ತಾನು ಸಂಘದ ಪ್ರಗತಿನ ತೂನಗ ಪ್ರತಿಯೊಂದು ಕಾರ್ಯಕ್ರಮಲು ಗ್ರಾಹಕ ಸ್ನೇಹಿಯಾದ ಸಂಘ ದಿಂಜ ಕಮ್ಮಿ ಅವಧಿಡು ಶಾಖೆಲೆನು ಶುರು ಮಲ್ದದು. ಆ ಮೂಲಕ ಗ್ರಾಹಕರನ್ನ ಮೆಚ್ಚುಗೆನು ಪಡೆತೆರಿಪಾಯಿರು. ಈ ಒಂದು ಪಾಪ್ಯುಲರ್ ಆಗಿರುವಂತಹ ನಮ್ಮ ಈ ಆಸ್ಪಾಸು ಏರಿಯಾದಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಅದರ ಆಸ್ಪಾಸ್ ಸರೌಂಡಿಂಗಲ್ಲಿ ಅದೇ ಒಂದು ಪಾಪ್ಯುಲರ್ ಆಗಿರುವಂತಹ ಆತ್ಮಶಕ್ತಿ ಸೊಸೈಟಿ ಸಹಕಾರ ಸಂಘ ಇದರ ನೀರ್ಮಾರ್ಗ ಶಾಖೆ 2ನೇ ಆ್ಯನಿವರ್ಸರಿ 2ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಸಮಾಜ ಸೇವೆ ಮಾಡುವಂತಹ ಒಂದು ಸಾಮಾಜಿಕ ಕಾಳಜಿ ಇರುವಂತಹ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಆಡಳಿತ ಮಂಡಳದವರಿಗೆ ನಾನು ಹೃತ್ಪೂರ್ವಕವಾಗಿ ಶುಭ ಹಾರೈಸ್ತೇನೆ. ಹಾಗೂ ಈ ನೀರ್ಮಾರ್ಗ ಬ್ರಾಂಚಿನ ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಆಡಳಿತ ಮಂಡಳಿಯ ಅಥವಾ ಸಹಾಯಕ ವರ್ಗದವರು ಎಂಪ್ಲಾಯೀಸ್ ಎಲ್ಲರಿಗೂ ನನ್ನ ಕಂಗ್ರ್ಯಾಚುಲೇಷನ್ಸ್. ಗ್ರೇಟ್ ಅಚೀವ್ಮೆಂಟ್ ಆಗಿರ್ತದೆ. ಹಾಗೂ ಆತ್ಮಶಕ್ತಿ ಸಹಕಾರ ಸಂಘ ಅದು ಸಾಧಾರಣ 10-12 ವರ್ಷದ ಹಿಂದೆ ಬೆಳೆದು ಈ ಕೆಲವು 10 ವರ್ಷದಲ್ಲಿ ಸಾಧಾರಣ 30ಕ್ಕೂ ಹೆಚ್ಚು ಮೇ ಬಿ 32 ಬ್ರ್ಯಾಂಚಿನಷ್ಟು ಅಷ್ಟು ಸಕ್ಷಮ ರೀತಿಯಲ್ಲಿ ಬೆಳೆದು ನಿಂತಿದೆ. ಇಡೀ ಕರ್ನಾಟಕದಾದ್ಯಂತ ಅಥವಾ ಭಾರತಾದ್ಯಂತ ಒಂದು ಹೆಸರುವಾಸಿಯಾಗಿದೆ. ಇಂಜಿನಿಯರ್ ಸತೀಶ್ ಕುಮಾರ್ ಕುಂಡೇವು ಪಾತಿರೊಂದು ಸುಬ್ರಹ್ಮಣ್ಯ ಭಜನಾ ಮಂದಿರಡು ಧಾರ್ಮಿಕ ಸಾಮಾಜಿಕ ಚಟುವಟಿಕೆ ನಿರಂತರವಾದ ನಡತೊಂದಿತ್ತದು. ಆರೋಗ್ಯ ಶಿಬಿರನ ಅಟನೆ ಮಲ್ಪನ ಮೂಲಕ ಜನಕ್ಲಿನ ಸ್ವಾಸ್ಥ್ಯನ ಕಾತೊನ್ನೆಟ್ಟು ಪ್ರಮುಖ ಪಾತ್ರ ವಹಿಸಿದೆ. ವೈದ್ಯೋ ನಾರಾಯಣ ಹರಿಪನ್ಪಿಲಕ ವೈದ್ಯರ್ನ ಪಾಲು ದಿಂಜ ಮುಖ್ಯ ಪಂಡಿತರಿಪಾಯರು. ಇವರು ಸಮಾಜಕ್ಕೆ ತುಂಬ ಸೇವೆಯನ್ನು ಕೊಟ್ಟವರು. ಸಮಾಜದಲ್ಲಿ ನಮ್ಮ ಕಡು ಬಡತನದ ನೀರ್ಮಾರ್ಗ ಗ್ರಾಮ ಕುಗ್ರಾಮ ಅಂತಲೇ ಹೇಳಬೇಕು. ಇಲ್ಲಿ ಒಂದೊಂದು ಸವಲತ್ತಾಗಲಿ ಒಂದೊಂದು ವ್ಯವಸ್ಥೆಗಳಾಗಲಿ ಒಬ್ಬೊಬ್ಬರ ತ್ಯಾಗದಿಂದಲೇ ಆಗಿದೆ ಅಂತ ಗುರುತಿಸುವಂಥ ವಿಚಾರ. ಹಾಗಾಗಿ ಇಲ್ಲಿ ನಮ್ಮ ಪ್ರೇಮಚಂದ್ರ ಭಟ್ರನ್ನು ಹೇಳಬೇಕಾದ್ರೆ ಈ ಭಜನಾ ಮಂದಿರ ಈ ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ಅವರ ತುಂಬ ತ್ಯಾಗ ಬಲಿದಾನಗಳಿವೆ. ಹಾಗೆ ಇಲ್ಲಿರುವಂಥ ಎಲ್ಲ ಗಣ್ಯರ ಅಮೂಲ್ಯವಾದ ಸೇವೆ ಈ ಗ್ರಾಮಕ್ಕಿದೆ. ಮೊದಲಾಗಿ ಹೇಳಬೇಕಾದ್ರೆ ಈಗ ಸಹಕಾರ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ಈ ಸಹಕಾರ ಪದ್ಧತಿ ಏನು ಇತ್ತೀಚೆಗೆ ನಾವು ಕಂಡುಕೊಂಡ ವಿಷಯ, ಇತ್ತೀಚೆಗೆ ಬಂದ ವಿಷಯ ಅಲ್ಲ. ಮುಂಚಿನಲೂ ಹಳ್ಳಿಗಳಲ್ಲಿ ಎಲ್ಲ ಹಣದ ವಿನಿಮಯ ಇಲ್ಲದ ಕಾಲದಲ್ಲಿ ಈ ಸಹಕಾರ ಪದ್ಧತಿಗಳು ತುಂಬ ಚಾಲ್ತಿಯಲ್ಲಿದ್ದು. ಏನೆಂದರೆ ಈಗ ಧಾನ್ಯಕ್ಕೆ ಧಾನ್ಯ ಒಬ್ಬರಿಗೊಬ್ಬರು ಸಹಕರಿಸುವುದು, ದುಡಿಮೆಯಲ್ಲಿ ಸಹಕರಿಸುವುದು, ಒಬ್ಬರ ಹೊಲವನ್ನು ಉಳ್ಳಿಕ್ಕೆ ಇನ್ನೊಬ್ಬರ ಎತ್ತುಗಳನ್ನು ಕಳಿಸುವುದು, ಇವರಿಬ್ಬರು ಸಹಕಾರಿ ಪದ್ಧತಿಯಲ್ಲೇ ಒಂಥರ ಬೆಳೆದು ಬಂದಂಥ ಪದ್ಧತಿ ಅದು. ಗುರ್ಕಾರ್ನ ವಯಸ್ಸಿನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಪಾತಿರೊಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪ್ರತಿ ವರ್ಷ ಶಾಖೆರದ ವಾರ್ಷಿಕೋತ್ಸವದ ಪುರ್ತುಡು ಸಾರ್ವಜನಿಕರನ ಆರೋಗ್ಯದ ದೃಷ್ಟಿಯಿಡಿದು ನಿರಂತರವಾದ ಆರೋಗ್ಯ ಶಿಬಿರನು ಅಟನೆ ಮಲ್ತೊಂದು ಬರೊಂದಿತ್ತದು. ಇಂದು ಸಂಘದ ಆಸ್ಪತ್ರೆಯಲ್ಲೇ ಉಚಿತ ವೈದ್ಯಕೀಯ ಶಿಬಿರ ಆತಂಡು. ತಂಕ್ಲಿನ ಶಿಬಿರಡು ಖಾಲಿ ಆರ್ಥಿಕವಾದ ಪಿರುವರಿನಕ್ಲತ್ತಂದೆ ಅನುಕೂಲಸ್ತೇರ್ಲ ತಂಕ್ಲಿನ ಕೆಲಸದ ಒತ್ತಡಡ್ಲ ಆರೋಗ್ಯದ ಬಗ್ಗೆ ಗೇನ ಕೊರಿಯರೆ ಸಮಯ ಯಾವಂದಿನ ಪೊರ್ತುಡು ಇಂಚಿನ ಶಿಬಿರಲಿಗೆ ಬತ್ತದು ತಂಕ್ಲಿನ ಆರೋಗ್ಯ ತಪಾಸಣೆ ಮಲ್ತೊಂದು ಪುನಿ ಪೆರ್ಮೆದ ವಿಚಾರ. ಖಾಲಿ ಆರ್ಥಿಕ ಬುಲಚಿಲ್ ಒಂಜೇ ಅತ್ತು ಸಮಾಜದ ಸ್ವಾಸ್ಥ್ಯಲ ನಮಕ್ ಮುಖ್ಯ ಪನ್ಪಿನ ನಿಟ್ಟಿಡು ತಂಕ್ಲಿನ ಸಂಘ ಇಂಚಿನ ಶಿಬಿರ ನಡಪೊಂದು ಬರದುಂಡು. ಸದಸ್ಯರನ್ನ ಹಿತದೃಷ್ಟಿಡು ಸಂಘ ಪ್ರತಿ ಮರಿಯಲದ ಪೊರ್ತುಡು ಮಾನ್ಸೂನ್ ಸಾಲ ಮೇಳಲೆ ನಡಪವನ ಮೂಲಕ ಚಿನ್ನಾಭರಣ ಬೊಕ್ಕ ವಾಹನ ಅಂಚೆನೆ ಜೋಕ್ಲಿನ ವಿದ್ಯಾಭ್ಯಾಸ ಸಾಲಗ ಬರ್ಪುನ ಗ್ರಾಹಕರಿಗೆ ವಿಶೇಷ ಬಡ್ಡಿ ದರಟು ಸಾಲ ಕೊರ್ಪಿನ ಮೂಲಕ ಆರ್ಥಿಕವಾದ ಸಮಸ್ಯೆ ಒಪ್ಪುನಕ್ಲೆಗ ಏಪಲ ಸಾಕಾರ ಕೊರಂದು ಬೈದಂಡು. ಸಂಘ ಕರಿನ ಆರ್ಥಿಕ ಸಾಲ್ಡು 3 ಕೋಟಿ 3 ಲಕ್ಷದಲ ಹೆಚ್ಚಿನ ಲಾಭನು ಪಡೆದಿತ್ತದು. ತಂಗ್ಲಿನ ಗ್ರಾಹಕರು ತಂಗ್ಲಿನ ಮಿತ್ತ ದೀನ ವಿಶ್ವಾಸಗ
ಏಪಲ ಚಿರಋಣಿ ಆದುಪ ಪಂಡ ತೆರಿಪಾಯರು. ಪ್ರಥಮದ ಕ್ಷೇತ್ರದ ಸುಬ್ರಹ್ಮಣ್ಯ ದೇವರಿಗೆ ನಮಿಸುತ್ತಾ, ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘ ಕಳೆದ 12 ವರ್ಷದ ಹಿಂದೆ ಮಂಗಳೂರಿನ ಹೃದಯ ಭಾಗದ ಬೆಂದೂರಿನಲ್ಲಿ ಉದ್ಘಾಟನೆಗೊಂಡು ತನ್ನ 10ನೇ ದಶಮಾನೋತ್ಸವದಲ್ಲಿ ತನ್ನ ಸ್ವಂತ ಕಟ್ಟಡ ಪಡೀಲ್ನಲ್ಲಿ 14,000 ಚದರ ಅಡಿಯ ಸ್ವಂತ ಕಟ್ಟಡ ಹೊಂದಿದಂಥ ರಾಜ್ಯದಲ್ಲೇ ಪ್ರಥಮ ವಿವಿಧ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ. ಇದಕ್ಕೆಲ್ಲ ಕಾರಣ ನಮ್ಮ ಮೇಲೆ ಪ್ರೀತಿ ಇಟ್ಟಂಥ ನಮ್ಮ ಸದಸ್ಯ ಬಾಂಧವರು ಹಾಗೂ ನಮ್ಮ ಆಡಳಿತ ಮಂಡಳಿಯವರ ಸಹಕಾರ ಇದನ್ನು ಸಾಧ್ಯವಾಯಿತು. ಯಾಕಂತ ಹೇಳಿದರೆ ನಾವು ಪ್ರಥಮತಃ ಆರೋಗ್ಯ ಶಿಬಿರವನ್ನು ಪ್ರಾರಂಭ ಮಾಡುವಾಗ ನಮಗೂ ತುಂಬ ಜನ ಕೇಳ್ತಾಯಿದ್ರು, ಆರೋಗ್ಯ ಶಿಬಿರ ಮಾಡುವಂಥ ಅಗತ್ಯ ಇದೆಯಾ, ಒಂದು ಸಹಕಾರಿ ಸಂಘ ಇಂಥ ಒಂದು ಶಿಬಿರಗಳು ಮಾಡುವಂಥ ಏನು ಅಗತ್ಯ ಇದೆ ಅಂತ ಕೇಳ್ತಿದ್ದಾಗ ನಮಗೆ ಆವಾಗ ಮುಜುಗರ ಆಗ್ತಿತ್ತು. ಆದರೂ ಕೂಡ ಅದನ್ನು ಮುಂದುವರಿಸಿಕೊಂಡು ಬಂದಾಗ ಇದೀಗ ನಾವು 68ನೇ ಆರೋಗ್ಯ ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. 68ನೇ ಶಿಬಿರ ಇದು. ಯಾಕಂತ ಹೇಳಿದರೆ ನಾವು ಶಿಬಿರದಲ್ಲಿ ಕೊಡುವಂಥ ಸೇವೆಗಳಿಗೆ ನಮ್ಮೊಂದಿಗೆ ಸಹಕಾರ ನೀಡುವವರು ವಿವಿಧ ಸಂಘ ಸಂಸ್ಥೆಯವರು. ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದಂಥ ಸುಬ್ರಹ್ಮಣ್ಯ ಭಜನಾ ಮಂದಿರ ಹಾಗೂ ಬಿಲ್ಲವ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘದ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನಾನು ಪ್ರಥಮತಃ ವಂದಿಸುತ್ತಾ, ನಿಮ್ಮ ಸಹಕಾರ ನಿರಂತರ ನಮ್ಮೊಂದಿಗೆ ಇರಲಿ. ಯಾಕಂತ ಹೇಳಿದರೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಉಪಾಧ್ಯಕ್ಷರು ನೇಮಿರಾಜ್ ಪಿ, ನಿರ್ದೇಶಕರು ರಮನಾಥ್ ಸನಿಲ್, ಚಂದ್ರಹಾಸ್ ಮರೋಳಿ, ಗೋಪಾಲ್ ಎಂ, ವೈದ್ಯರು ಡಾಕ್ಟರ್ ಪ್ರಮಾದ ಪ್ರಭಾಕರ್, ಡಾಕ್ಟರ್ ಅಜ್ಮಲ್, ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷರು ಸತೀಶ್ ಅಂಚನ್, ನೀರ್ಮಾರ್ಗ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀಮತಿ ಧನವಂತಿ, ಉದ್ಯಮಿ ಶ್ರೀಧರ್ ಪೂಜಾರಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುಮಾರು 250 ಹೆಚ್ಚು ಶಿಬಿರಾರ್ಥಿಗಳಿಗೆ ಆರೋಗ್ಯ ತಪಾಸಣೆ, ಉಚಿತ ಔಷಧಿ ವಿತರಣೆ, ದಂತ ಚಿಕಿತ್ಸೆ ಬೊಕ್ಕ ನೇತ್ರ ತಪಾಸಣೆ ನಡಪಾಯರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಹಿರಿಯ ಶಾಖಾಧಿಕಾರಿ ಶ್ರೀಮತಿ ರವಿಕಲಾ ಸಭೆ ನಿಂತ್ಕೊಂಡರು. ಕುಮಾರಿ ಹರ್ಷಿತಾ ಸಭೆ ಸ್ಥಾರಿಕೆ ಮಲ್ತೇರು. ಹಿರಿಯ ಶಾಖಾಧಿಕಾರಿ ಶ್ರೀಮತಿ ಸೌಮ್ಯಲತಾ ಸೊಲ್ಮೆ ಸಂದಾಯರು. ಉಚಿತ ದಂತ ಚಿಕಿತ್ಸೆ, ನೇತ್ರ ತಪಾಸಣೆ ಬೊಕ್ಕ ಸಾಮಾನ್ಯ ವೈದ್ಯಕೀಯ ಶಿಬಿರದ ಸಂಯೋಜನೆಯನ್ನು ಶಾಖಾಧಿಕಾರಿ ಸಂದೀಪ್ ಬೊಕ್ಕ ವೀಕ್ಷಿತ್ ನಡಪಾತ್ ಕೊರಿಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಬಿಜೆಪಿ ಕೇಂದ್ರದ ಸತತವಾದ 3ನೇ ಅವಧಿಗೆ ಅಧಿಕಾರ ಬತ್ತಿನ ಸಂದರ್ಭಡು ಸಂಭ್ರಮಾಚರಣೆದ ವಿಜಯೋತ್ಸವಡು ಪಾಲು ಪಡೆದು ಪಿರಪ ಹೊಂದಿತ್ತಿನ ಬಿಜೆಪಿದ 2 ಜನ ಕಾರ್ಯಕರ್ತರಿಗೆ ಬೋಳಿಯಾರು ಪರಿಸರಡು ಹಲ್ಲೆ ಮಂತಿನ ಘಟನೆ ಐತಾರ ರಾತ್ರಿ ವರದಿಯಾತನು. ಬಿಜೆಪಿ ತನ್ನ 3ನೇ ಅವಧಿಗೆ ಅಧಿಕಾರಗೇನ ಸಂಭ್ರಮಡು ಅವಲವಲು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದೇರು. ಬೋಳಿಯಾರ್ ಬಿಜೆಪಿ ಗ್ರಾಮ ಸಮಿತಿ ವತಿರ್ದು ಚೇಳೂರು ಬೋಳಿಯಾರ್ ಮಾರ್ಗ ಒಂದು ಧರ್ಮನಗರ ಮುಟ್ಟ ವಿಜಯೋತ್ಸವ ರ್ಯಾಲಿನ ಐತಾರ ಬಯಗ ಆಟಣೆ ಮಾಡಿದ್ದೇರು. ರ್ಯಾಲಿಡು ಪಾಲ್ಪಡೆದು ಪೇರಪ್ಪ ಇಲ್ಲಡೆ ಪೋಂದಿತ್ತಿನ ಹರೀಶ್ ಬೊಕ್ಕ ನಂದನ್ ತಂಕ್ಲೆನ ಇಲ್ಲ ಕೈತಲ್ ಅಂಗಡಿಗೆ ಸಾಮಗ್ರಿ ಖರೀದಿ ಮಾಡಿದು ಪೋಂದಿತ್ತಿನ ಪೊರ್ತುಡು ದುಷ್ಕರ್ಮಿಲನ ತಂಡ ಅಕ್ಲನ ಮಿತ್ತು ಹಲ್ಲೆ ಮಾಡಿದೇರು. ಅಕ್ಲು ಕೇಸರಿ ಶಾಲ್ ಪಾರ್ದು ಇಲ್ಲಡೆ ಪೋಂದಿತ್ತಿನ ಪೊರ್ತುಡು ಬೈಕ್ ಎದುರುಡು ಹರೀಶ್ರನ ಬಂಜಿಗು ಬೊಕ್ಕ ನಂದನ್ರೇನ ಬೇರಿಕು ಬಿಸತಿ ಪಾಡ್ದು ಹಲ್ಲೆ ನಡಪಾದ ದುಷ್ಕರ್ಮಿಲು ಪರಾರಿಯಾತೇರು. ದುಷ್ಕರ್ಮಿಲನ ಈ ಕೃತ್ಯರ್ದು ಬೋಳಿಯಾರ್ ಪರಿಸರಡು ಬಿಗು ವಾತಾವರಣ ನಿರ್ಮಾಣ ಆತಂಡು. ಕೊಣಾಜಿ ಪೊಲೀಸರು ಪ್ರಕರಣ ದಾಖಲಿಸಾದು ತನಿಖೆ ಮಂತೊಂದುಲ್ಲೇರು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಕಲ್ಲಾಪದ ಗ್ಲೋಬಲ್ ಮಾರ್ಕೆಟ್ ಶಾರ್ಟ್ ಸರ್ಕ್ಯೂಟ್ ಅದು ಸುಮಾರು 24 ಅಂಗಡಿಲು ಕರಂಚಿದು ಭಸ್ಮಾಯಿನ ಘಟನೆ ಐತಾರ ತಡರಾತ್ರಿ ವರದಿಯಾತನು. ಶಾಸಕರು ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ UT ಖಾದರ್ ಜಾಗಿಗೆ ಭೇಟಿ ಕೊಡ್ದು ಕಂಚಿದು ಪೋಯಿನ ಅಂಗಡಿದ ಕಳ್ಳ ಬೊಕ್ಕ ಬೇತ ಕಳ್ಳ ಪಾತ್ರೆ ಕತೆ ನಡಪಾದು ಸೂಕ್ತ ಕ್ರಮದ ಭರವಸೆ ಕೊರಿಗೆರು. ತೊಕ್ಕೋಟು ಕಲ್ಲಾಪುದ ತರಕಾರಿ ಹಣ್ಣು ಹಂಪಲ್ಯದ ರಕಂ ಬೊಕ್ಕ ಚಿಲ್ಲರೆ ಮಾರಾಟದ ಮಳಿಗೆಲೆನ್ ಪಡೆಯಿನ ಗ್ಲೋಬಲ್ ಮಾರ್ಕೆಟ್ ಐತಾರ ತಡರಾತ್ರಿ ಸುಮಾರು 2 ಗಂಟೆಡು ಶಾರ್ಟ್ ಸರ್ಕ್ಯೂಟ್ ಆದು ತೂಪತ್ತಿನ ಘಟನೆ ನಡೆತದುಂಡು.
ಪಿದೈಡ್ ಜಡಿ ಬರ್ಸ ಬರೊಂದಿತ್ತಂಡಲ ಶಾರ್ಟ್ ಸರ್ಕ್ಯೂಟ್ ಆದು ತೂಪತ್ತಿನ ಬಿರ್ಸುಗು ಹಣ್ಣು ಹಂಪಲು ತರಕಾರ್ಲದ 24 ಮಾರಾಟ ಮಳಿಗೆಗೂ ತೂಪರಡದು ಅಂಗಡಿ ಕರ್ಚಿದು ಪೋತುಂಡು ಏರ್ನ ಮಾತ ಅಂಗಡಿಲು ಏತು ಅಂಗಡಿಲು ಪನ್ಪಿನ ನಿಖರ ಮಾಹಿತಿ ತೂಪತ್ತೆರೆ ಕಾರಣ ಆಯ್ನ ಘಟನೆದ ಬಗೆಟ್ ಸರಿಯಾಯಿನ ಮಾಹಿತಿಲು ನನಾತೆ ತೆರೆದು ಬರಡಾತನು ಉಳ್ಳಾಲ ಪೊಲೀಸ್ ಠಾಣೆಡು ಪ್ರಕರಣ ದಾಖಲಿಸಾದಿರು. ನಮ್ಮ ಕಲ್ಲಾಪಿನಲ್ಲಿರುವಂಥ ಗ್ಲೋಬಲ್ ವೆಜಿಟೇಬಲ್ ಮಾರ್ಕೆಟ್ ನಮ್ಮ ಜಿಲ್ಲೆ ಮಾತ್ರ ನಮ್ಮ ರಾಜ್ಯದಲ್ಲಿ ಒಂದು ಸ್ವಾಭಿಮಾನದ ಮಾರ್ಕೆಟ್ ಆಗಿದೆ. ಯಾಕಂತ ಹೇಳಿದರೆ ಕೊರೋನಾ ಸಂದರ್ಭದಲ್ಲಿ ರಾತ್ರಿ 12 ಗಂಟೆಗೆ ಅಲ್ಲಿದ್ದಂಥ ವ್ಯಾಪಾರ ಬ್ಲಾಕ್ ಮಾಡಿ ಇಲ್ಲಿಂದ ನೀವು ಬರಬಾರ್ದು, ನೀವು ಬೇರೆ ಕಡೆ ಹೋಗಬೇಕಂತೇಳಿ ಏನೇ ಸವಲತ್ತಿಲ್ಲದಂಥ ಬೈಕಂಪಾಡಿಗೆ ಶಿಫ್ಟ್ ಅದನ್ನು ಮಾಡಿದಾಗ ಅಲ್ಲಿ ಕೆಸರಿನಲ್ಲಿ ಮತ್ತು ಮಳೆಯಲ್ಲಿ ಮರದ ಅಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋ ಪರಿಸ್ಥಿತಿ ಇದ್ದಾಗ ಬಹುಶಃ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅಬೂಬಕರ್ ಎಂಬ ಹಿರಿಯರ ಜೊತೆ ಕೂತ್ಕೊಂಡು ಅವರಲ್ಲಿ ಸ್ಥಳವನ್ನು ಖರೀದಿಸಿ ಬಹುಶಃ ಅಲ್ಲಿ ಬೇಕಾದಂಥ ಪರ್ಮಿಷನ್ ನಾನು ಮಾಡಿಕೊಟ್ಟು ಭಾಳಷ್ಟು ವಿರುದ್ಧ ಅವತ್ತಿನ ಸರ್ಕಾರ ಮಾಡಿದರೂ ಕೂಡ ಅದನ್ನು ಬಹುಶಃ ಕಾನೂನು ವ್ಯಾಪ್ತಿಯಲ್ಲಿ ಅಲ್ಲಿ ಪರ್ಮಿಷನ್ ಮಾಡಿಕೊಟ್ಟ ನಂತರ ಭಾಳ ಅಚ್ಚುಕಟ್ಟಾಗಿ ಅದು ನಡೀತಾ ಇದೆ ಮತ್ತು ನಮ್ಮ ಕ್ಷೇತ್ರದವರಿಗೆ ದೊಡ್ಡ ಮಟ್ಟದ ಹೊರ ಆಗಿದೆ. ಎಲ್ಲ ಕೂಡ ಮಂಗಳೂರು ಹೋಗಬೇಕಿತ್ತು. ನಿನ್ನೆ ನೈಟ್ ಆಕಸ್ಮಿಕವಾಗಿ ಇವತ್ತಲ್ಲಿ ಒಂದು ದುರ್ಘಟನೆ ನಡೆದು ಕೆಲವೊಂದು ಅಂಗಡಿಗಳು ಬೆಂಕಿ ಆಗಿದೆ. ನಾನು ಕೂಡ ಇವತ್ತು ಮಂಗಳೂರಿಗೆ ಮುಟ್ಟಿದ ತಕ್ಷಣ ಆ ಪ್ರದೇಶಕ್ಕೆ ಹೋಗಿ ಅಲ್ಲೇ ಪರಿಸ್ಥಿತಿ ನೋಡಿ ಆ ಶಾಪಿನ ದುಡಿಯುವಂಥ ವರ್ಗ ಏನಿದೆ ಅವ್ರ ಜೊತೆ ಕೂತ್ಕೊಂಡು ಸಂತಾಯಿಸಿ ಯಾವ ರೀತಿ ಸರ್ಕಾರಿಗೆ ಸಹಕಾರ ಮಾಡುವಂತ ನಾವು ಕೂಡ ಇವತ್ತು ಆಲೋಚನೆ ಇವತ್ತು ಮಾಡ್ತಾ ಇದ್ದೇವೆ. ಆ ಗ್ಲೋಬಲ್ ಮಾರ್ಕೆಟ್ನ ಎಲ್ಲ ಶಾಪ್ದಾರರು ಮತ್ತು ಯಾರು ಇವತ್ತು ಶ್ರಮ ಪಡೋಂಥ ಯುವಕರಿದ್ದಾರೆ ಅವ್ರ ಬಗ್ಗೆ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಯಾಕಂತೇಳಿ ಬೆಳಿಗ್ಗೆ 3 ಗಂಟೆ 2:30 ಗಂಟೆಗೆ ಎದ್ದು ಮಾರ್ಕೆಟಿಗೆ ಹೋಗಿ ಬೆಳಿಗ್ಗೆ 10 ಗಂಟೆಗೆ ಅವಿರತವಾಗಿ ಶ್ರಮಪಟ್ಟ ಬಿಸಿಲಿನಲ್ಲಿ ಮಳೆಯಲ್ಲಿ ದುಡಿದುಕೊಂಡು ಅವರ ಕುಟುಂಬವನ್ನು ಸಾಕುವಂಥ ಆ ದೊಡ್ಡ ಮಟ್ಟದ ಸ್ವಾಭಿಮಾನದ ವ್ಯಕ್ತಿತ್ವದ ಶ್ರಮದ ಒಂದು ಗ್ಲೋಬಲ್ ಮಾರ್ಕೆಟ್ ಅದು. ಆದ ಕಾರಣ ಅದಕ್ಕೆ ಯಾವ ರೀತಿಯ ಸಹಕಾರ ನಮಗೆಲ್ಲ ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಆ ಕಷ್ಟದಲ್ಲಿ ನಾವು ಖಂಡಿತವಾಗಿ ನಾವು ಸಹಕಾರ ಕೊಡ್ತೇವೆ ಅಂತ ಹೇಳಿಕೊಂಡು ಬಹುಶಃ ಅದರ ಬಗ್ಗೆ ಆ ಸ್ವಂತ ಒಂದು ಕಷ್ಟದ ಕುಟುಂಬದ ಜೊತೆ ಎಲ್ಲರಿಗೂ ಅಲ್ಲಿ ಬಹುಶಃ ನಾನು ಎಲ್ಲ ಅಂಗಡಿಗಾರನ್ನ ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ 100-120 ಅಂಗಡಿಯಲ್ಲಿ ಇನ್ನೂ 20 ಅಂಗಡಿ ಡ್ಯಾಮೇಜ್ ಆದರೂ ಕೂಡ ಎಲ್ಲ 120 ಅಂಗಡಿಯವರು ತಮ್ಮ ಸ್ವಂತ ಅಂಗಡಿ ಡ್ಯಾಮೇಜ್ ಆದ ರೀತಿಯಲ್ಲಿ ನಿಂತುಕೊಂಡು ಸಹಕಾರ ಮಾಡಿ ಸೋದರದ ಭಾವನೆ ತೋರಿಸುವುದು ಎಲ್ಲರಿಗೆ ಮಾದರಿ ಮತ್ತು ಪ್ರೇರಣೆ ಹೇಳಿಕೊಂಡು ಅವರಿಗೆಲ್ಲ ಕಥೆಯನ್ನು ಸಲ್ಲಿಸಿ ಇವರ ನೋವಿನಲ್ಲಿ ಸ್ಪಂದಿಸುವಂಥ ಕೆಲಸ ನಾವೆಲ್ಲ ಮಾಡೋದು ನಾನು ಕೇಳಿಕೊಳ್ತೇನೆ. ಮೋಕೆದ ವೀಕ್ಷಕ ಬಂದಲೇ ಎಳೆಗೆ ಪೊಸಕೊಳದ ಇನ್ನಿತ ಸುದ್ದಿಗೊಂಚಲು ಮುಗಿತಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಹೆಪ್ಪಲ ತೋಂದು ಪ್ಲೇ ಪೊಸಕೊಳ 24x7.